ಎಮ್ ಎಚ್ ಕಿಂಗ್ ಅವ್ರು ಬಂದು ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಮೈ ಲೈಫ್. ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಶುಭೋದಯ ಅವರೇ, ಎಮ್ ಎಚ್ ಅವರೇ ಶುಭೋದಯ ನಿಮಗೆ ಕೂಡ. ಕಾಫಿ ಆಯಿತಾ, ಟೀ ಆಯಿತಾ, ಏನು ತಿಂಡಿ ತಿಂದಿದ್ದೀರಾ? ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್. ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ ಎಮ್ ಎಚ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಎಮ್ ಎಚ್ ಅವರೇ. ಥ್ಯಾಂಕ್ ಯು ಸೋ ಮಚ್. ನೀ ಚೂರು ಟಿ ವಿ ಮೆಲ್ಲದಿಲ್ಲಿ. ಥ್ಯಾಂಕ್ ಯು ಎಮ್ ಎಚ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟಿಂಗ್ ಮೆಸೇಜಲ್ಲಿ ಇದ್ದೀರಾ. ಥ್ಯಾಂಕ್ ಯು. ನೋಡಿ, ಹೈಡಲ್ಲಿ ಇರಬೇಡಿ, ಬಂದು ಕಮೆಂಟ್ ಮಾಡಿ. ಎಮ್ ಎಚ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಮ್ ಎಚ್ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿ, ಹೈಡಲ್ಲಿ ಇರಬೇಡಿ, ಬಂದು ಕಮೆಂಟ್ ಮಾಡಿ. ಯಾರೆಲ್ಲ ಹೈಡಲ್ಲಿದ್ದೀರಾ ಅವರಿಗೂ ಕೂಡ ವೆಲ್ಕಮ್. ಕಿಚ್ಚ ಬಾಸ್ ಕಿಂಗ್ ಮೇಕರ್ ಟೀಚರ್ ನಾನು ಬಂದೆ. ಗುಡ್ ಮಾರ್ನಿಂಗ್ ಕಿಚ್ಚ ಬಾಸ್. ಗುಡ್ ಮಾರ್ನಿಂಗ್. ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ತಿಂದ್ರಾ? ಲೈಕ್ ಡನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಕಿಚ್ಚ ಬಾಸ್. ಥ್ಯಾಂಕ್ ಯು ಸೋ ಮಚ್. ಮತ್ತು ಇವತ್ತು ಏನು ಸ್ಪೆಷಲ್, ಏನು ಕಿಚ್ಚ ಬಾಸ್ ಸ್ಪೆಷಲ್ ಉಂಟೇನಾದರೂ? ವೆಲ್ಕಮ್ ಟು ಮೈ ಲೈವ್ ಕಿಚ್ಚ ಬಾಸ್. ಎಮ್ ಎಚ್ ಅವರು ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಮ್ ಎಚ್ ಅವರೇ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಐಡಲ್ಲಿ ಇರಬೇಡಿ, ಐಡಲ್ಲಿ ಇರುವವರೆಲ್ಲ ಬಂದು ಕಮೆಂಟ್ ಮಾಡಿ. ಎಲ್ಲಿದ್ದೀರಾ ಎಲ್ಲ? ಲೈಕ್ ಕೊಟ್ಟರು ಹೋದ್ರು ಎಲ್ಲ. 5 ಲೈಕ್ ಉಂಟು, ಮೆಸೇಜ್ ಇಲ್ಲ ಒಂದು ಕೂಡ. ಎಮ್ ಎಚ್ ಅವರು ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು ಎಮ್ ಎಚ್ ಅವರೇ. ಇವತ್ತು ಬೇರೆ ಊರಲ್ಲಿ ಜಾತ್ರೆ ಇದೆ, ಜಾತ್ರೆಗೆ ಹೋಗ್ಬೇಕು. ಹೌದಾ, ಜಾತ್ರೆಗೆ ಹೋಗ್ತೀರಾ? ಜಾತ್ರೆ ಅಂದರೆ ಇಷ್ಟವಾ? ಎಷ್ಟು ಹೋಯ್ತು ವಿಡಿಯೋ ನಿಮ್ಮದು? ಬನ್ನಿ ಆಯ್ ಸ್ನೇಹಿತರೆ ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್ ಎಲ್ಲರೂ ಬನ್ನಿ ಇವಾಗ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸಂಗೀತ ಸಿಸ್ಪನಂಗುಲೀರು ಅನಿಲನ್ನೇ. ಗುಡ್ ಮಾರ್ನಿಂಗ್ ಅನಿಲನ್ನ. ಬಕ್ಕದಾದೇನಿ ಸ್ಪೆಷಲ್ ಸೀನಿಯರ್ ಪರಿಯರ್. ಎಮ್ ಎಚ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಎಮ್ ಎಚ್. ಥ್ಯಾಂಕ್ ಯು ಸೋ ಮಚ್ ಎಮ್ ಎಚ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಡೇ ಹೋಗಿರು ಮಾತಾ ಮೆಸೇಜ್ ಇಜ್ಜೊಂದಿಲ್ಲ ಹೆಂಗೆ ಶೋ ಪೂಜೆ ಮಾಡಿದ್ರೆ. ಅನ್ನೊಂದು ಸುಂದರ ಲೋಕವಿದೆ, ಅಲ್ಲಿ ನೂರಾರು ಹೂಗಳ ರಾಶಿ ಇದೆ. ನಾನು ಇವಾಗ ಹೋಗಿ ಬರುವೆ ಸಂಜೆ ಸಿಗಿ. ಓಕೆ. ಥ್ಯಾಂಕ್ ಯು ಸೋ ಮಚ್ ಎಮ್ ಎಚ್ ಅವರೇ. ನೀವು ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬನ್ನಿ. ಓಕೆ, ಇಷ್ಟೊತ್ತು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅನಿಲ್ ಸುವರ್ಣ ಚಾ ಪರಿಯರ ಈದ್ ಪರಿಯರ ಆಗಿನೊಂದು ದೇರು ಅಂದಿ ಏನು ಪರಿಯ ಚಾ ಪರಿಯ ತಿಂದ್ರೆ ತಿನಿಯೆ ಪೂರ ಅದು ಬತ್ತು ಕುಲ್ಲಿ ನಿತ್ತೆ ಈ ಪಂಜಾರು ಚಾ ಪರಿಯರ ತಿಂದ್ರೆ ತಿನಿಯ ನಂದು ಆರು ಕಿಚ್ಚ ಬಸ್ ಹೋದ್ರಾ?
ಚಹಾ ಪರಿಯ ಲೈಕ್ ಬೇಗ ಕೊರ್ನಿ ಬಿಸಿ ಇಲ್ಲ ಯಾವ ಓಕೆ 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 ಅನಿಲಣ್ಣ ಓಕೆ ಮಲ್ಲೇಜ್ ಅವೇ ಗಡಿ ಗಡಿಗೆ ನಡು ನಡು ಬಲ್ಲಿ ಮೆಸೇಜ್ ಬೇಕು ಬೋಲಿ ಚಹಾ ಪರಿಯರ ಪಂಜರ ಚಹಾ ಪರಿಯೇ ಪನ್ನ ಓಕೆ ಓಕೆ ಸರಿ ಸರಿ ದಾದ ಸ್ಪೆಷಲ್ ಏನು ಸಪೋರ್ಟಿಂಗ್ ಮೆಸ್ದುಳ್ಳೇರು ಅಮ್ಮನ ಪ್ರೀತಿ ನನಗೆ ಶ್ರೀರಕ್ಷೆ ಬಂದು ಪಣಂದುಳ್ಳೇರು ನಮ್ಮ ಅನಿಲ್ ಸುವರ್ಣ ಥ್ಯಾಂಕ್ ಯು ಸೋ ಮಚ್ ಅನಿಲ್ ಅವರೇ ಥ್ಯಾಂಕ್ ಯು ಹೆಚ್ಚ ಬಾಸ್ ಇಲ್ವಾ MH ಅವರೇ ಥ್ಯಾಂಕ್ ಯು ಸೋ ಮಚ್ ಯಾರದು ಯಾರು ಬಂದಿದ್ರು ನನಗೆ ಕಾಣಲಿಲ್ಲ ಅವ್ರದ್ದು ಮೆಸೇಜ್ ಥ್ಯಾಂಕ್ ಯು MH ಅವರು ಇರುವಾಗ ಬರುದು ಅವರು ಯಾರೋ MH ಅವರು ಥ್ಯಾಂಕ್ ಯು ಸೋ ಮಚ್ ತಿಂಡಿ ಬೊಕ್ಕ ಓಕೆ ಓಕೆ ತಿಂಡಿ ಬೊಕ್ಕ ಮಲ್ಪಲಿ ಅವೇ ಕಿಚ್ಚ ಬಾಸ್ ಚಾ ಪರಿಯರ ಇರುವ ಕಿಚ್ಚ ಬಾಸ್ ಎಂತ ಮಾರ್ಯಾರ ಇವತ್ತು ಕಲ್ತ್ರಿ ನೀವು ತುಳು ಅಲ್ಲ ಚಾ ಪರಿಯರ ಈರು ಎಸ್ ಎಸ್ ಏನ್ ಚಾ ಪರಿಯ ಈರು ಪರಿಯರ ಒಂದು ಕಲ್ತ್ರಲ್ಲ ಸಾಕು ಅಷ್ಟೇ ಸಾಕು ಕಲ್ತು ನಿನ್ನೆ ಟೀಚರ್ಗೆ ಹೇಳಿದ್ರಲ್ಲ ದಿವ್ಯ ಸಿಸ್ ಕೊಟ್ಟಿದ್ದಾರಲ್ಲ ಕಲಿತ್ರಲ್ಲ ಅದನ್ನು ಅದೆಂತರು ಚಾ ಪರಿಯ ನೀವು ಈರು ಪರಿಯರ ಪಂಡ ನೀವು ಕುಡಿದ್ರಾ ಅಂತ ಆಯ್ತಾ ನೋಡಿ ಹೈಡಲ್ಲಿ ಇರಬೇಡಿ ಬಂದು ಕಮೆಂಟ್ ಮಾಡಿ ಯಾರೆಲ್ಲ ಇದ್ದೀರಾ ಬನ್ನಿ ಬನ್ನಿ ಕಮೆಂಟ್ ಮಾಡಿ ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಸಾರಿ 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 ದಯವಿಟ್ಟು ಕ್ಷಮಿಸಿ ನೀವು ಯಾಕೆ MH ಅವರೇ ಏನಾಯಿತು ಯಾಕೆ ಏನಾಯಿತು ಏನಾಯಿತು ಯಾರನ್ನು ಐಡ್ ಮಾಡಿದ್ದೀರಾ ಅದು ಸರಿ ಅಲ್ಲ ಐಡ್ ಮಾಡಿದ್ದೀರಾ ಪರವಾಗಿಲ್ಲ ಏನಾಯಿತು ಯಾಕೆ ಸಾರಿ ಸಪೋರ್ಟಿಂಗ್ ಮೆಸೇಜಾ ಏನಾಯಿತು MH ಅವರೇ ನನಗೆ ಏನಂತೆ ವಿಷಯ ಗೊತ್ತಿಲ್ಲ ಎಂತಾಯಿತು ವಾಟ್ ಹ್ಯಾಪನ್ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ಯಾರಿದ್ದೀರಾ ಕಮೆಂಟ್ ಮಾಡಿ ನನಗೆ ಶೋ ಆಗೋದಿಲ್ಲ ಕಮೆಂಟ್ ಲಾ 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 ಲಾ.
रागिनी की रसोई। हाय हाय रागिनी जी, हाउ आर यू? आप कैसे हो? वेलकम टू माय लाइव। मैं अच्छी हूँ। आप हिंदी है ना? हिंदी आपको कन्नड़ नहीं आता है ना रागिनी जी? कन्नड़ आता है आपको? आप कैसे हैं मैम? ठीक हूँ, मैं भी ठीक हूँ। आशीष, मुझे हिंदी थोड़ा थोड़ा आता है, आपको एडजस्ट करने का। मेरा वो बराबर नहीं आता है मुझे हिंदी। आप ज्वाइन करना है तो ज्वाइन कर लीजिए। इधर किच्चा बॉस है, एम एच किंग है और अनिल सुवर्ण है, ज्वाइन कर सकते हैं आप। ಎಮ್ ಎಚ್ ಅವರೇ ಎಲ್ಲಿ ಹೋದ್ರು? ಎಮ್ ಎಚ್ ಅವರು La 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 साथिया तूने क्या किया मेरी यार तूने क्या किया किया मैंने किया है इंतजार मैंने किया है इंतजार क्या किया ला 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 ನೋಡಿ, ಯಾರಾದರೂ ಇದ್ರೆ ಕಮೆಂಟ್ ಮಾಡಿ.
ಅಂಗವಿನಲ್ಲಿ ಬಂಗಾರ ಗೆವಾ ಮಾಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗಲ ಸಾರಸೋಚಾಯೇ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ ಮಂದರ ಮಾಯಾಂಗೆ ಮೊಗದ ಸಾರಂಗೆ ಸೊಕಿದೆ ಮುಂಗುರುಳ ಸೋಗಿವೆ. ಜಗ್ಗೊಂಡಿ ಬರ್ತೀರು. ಹಾಯ್ ಸಂಗೀತ ರಾಣಿ ಪನ್ನೊಂದುಲ್ಲೇರು ಎನ್ನ ಲೈವ್ ತೋಚತ್ತೆ ಮಾರ್ರೆ. ಈನ ಲೈವ್ ಓಲು ನೀನು ಲೈವ್ ಮಲ್ದಾರೆ ಅಣ್ಣ ಈ ಲೈವ್ ಮಲ್ದು ಚಾರು ಓಲುಂಡು ಲೈಕ್ ಪನ್ನೊಂದುಲ್ಲೇರು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಸ್ವಾತಿ ಲಾಗರ್ ಬರ್ತೀರಿ. ಹಾಯ್ ಪನ್ನೊಂದುಲ್ಲೆ. ಹಾಯ್ ಸ್ವಾತಿ ಬೇಲೆ ಪೊತ್ತು ಜರಿ ಲೈಕ್ ಪನ್ನೊಂದುಲ್ಲೇರು. ಥ್ಯಾಂಕ್ ಯು ಸ್ವಾತಿ ಬೇಲೆ ಪೊತ್ತು ಜರಿನಿ ಜಗಣ್ಣ ಬೊಕ್ಕ ಲೈವ್ ಮಲ್ದಾರೆ ಕೋಡೆ ರಾತ್ರಿ ಮಲ್ತದೆ ಸುದ್ದಿಜ್ಜಿ ಏತು ಗಂಟೆ ಎಂಗಲ್ಲ ಪಂತಿನಿ ಇಜ್ಜಿ ಕೋಡೆ ಲೈವ್ ಮಲ್ಪಂದು ಕೋಡು ನಾನು 10 ಗಂಟೆಗೆ ಹೋಗ್ತೀನಿ ಅಂದೆ ದಾದಿವೆ ಜಾಬ್ ಮಾಡ್ತೀನಿ ಟೀಚರೇ ಸ್ವಾತಿ ಸಿಸ್ ಟೀಚರೇ ಇದೆ ಕೋಡೆ ರಾತ್ರಿ ಮಲ್ತದೆ ಪನ್ನೊಂದುಲ್ಲೇದ ಯಾಪ ರಾತ್ರಿ ಮಲ್ದಿಂಗ್ ಮಾರ್ರೆ ಎಂಗ್ಲೇ ಗೊತ್ತೇ ಇಜ್ಜಿ ಏತು ಗಂಟೆಗೆ ಅಣ್ಣ ಮಲ್ದಾರ ರಾತ್ರಿ 10 ಗಂಟೆಗೆ ಹೋಗ್ತೀನಿ ಅಂದೆ ಸಿಸ್ ನಾನು ಟೈಲರಿಂಗ್ ಮಾಡ್ತೀನಿ ಅಂದೆ ಟೈಲರಿಂಗ್ ಎಂಕ್ಲ ಚೂರು ಚೂರು ಬರ್ಕೊಂಡು ಆತಿ ಬಟ್ಟದಾಲ ಬರ್ಪುಜಿ ಮಿಷನ್ ಹಾಕ್ಯಾರ ಬರ್ಕೊಂಡು ಜಾಸ್ತಿ ಪನ್ಪುಜಿ ನೋಟಿಫಿಕೇಶನ್ ಬರ್ಪುಜ ಮಾರ್ರೆ ಇಜ್ಜಿ ಓಲ್ ಬೈದ್ರೆ ಎಂಕ್ ಬೈ ಇಜ್ಜಿ ಬೈದ ನೀರು ಲೈವ್ ಬರ್ಪುಜ ಮಾರ್ರೆ ಈ ರಂಜಿ ರಾತ್ರಿಗೆ ದೀಪಿನ ರಾತ್ರಿಗೆ ದಯ ದೀಪಿನ ಮಾರ್ರೆ ಕಾಂಡದಿಲೇರು ಇನಿ ಮಲ್ಪೊರ ಲೈವ್ ಪಲ್ಲೆ ಇನಿ ಎಂಕುಲು ಕಾತುಕುಲ್ವಾ ಇನಿ ನೋಟಿಫಿಕೇಶನ್ ಬೈಜಿನ ಮನೆ ಡೈರೆಕ್ಟ್ ಬರ್ಪಿನಿ ಎಂಕುಲು ಕೋಡೆ ಜಗ್ಗುಡು ನೈಟ್ ಲೈವ್ ಮಲ್ದೇರು ಅಂದೆ ಎಂಗು ಬೈದಿನಿ ಜಾನ್ ಬಕ್ಕ ಚೂರು ಬೇಗ ಜೈದೆ ಕೋಡೆ ಅಂತೆ ಎನ್ನ ಮಿಗ್ದಿನ ಲೈವ್ ಆಯ್ ಬಕ್ಕ ಜೈದೆ ಎಂಕುಲು ನಾನು ಅನ್ನ ಲೈವ್ಗಳ ಪೋತುಜಿ ಜಸ್ಟ್ ಚೂರು ಪಾಚೇರಿ ಅಲ್ಲ ಕಾಲ ಲೈವ್ ಎಂಡ್ ಮಲ್ತು ಬಕ್ಕ ಎಂಗುಲು ಜೆತ್ತ ಬಕ್ಕ ಏನು ತೂವೇರೆ ಪೋಯಿಜಿ ಅನ್ನ 11 ಗಂಟೆಗೆ ಎಂಡ್ ಆತನಿ 15 ಗಂಟೆಗೆ ಸ್ಟಾರ್ಟ್ ಆತೀನಿ ಜಗ್ಗಣ್ಣನ ಜಗ್ಗೊಣ್ಣೆ ಬ್ಯುಸಿ ಅಂದತೆ ಕಂಬುಲಾಡು ಸ್ವಾತಿ ಅಕ್ಕ ಈರು ಬತ್ತಿದ್ದಾರೆ ಸ್ವಾತಿ ಅಕ್ಕ ಬತ್ತಿತ್ತೀರಾ ಓದಿತ್ತಾರ ಸತ್ಯಕ್ಕೆ ಇದು ಸ್ವಾತಿ ಓದಿತ್ತಾರ ಅನ್ನ ಲೈವ್ಗೂ ಅಲ್ಲ ಯಾರಿಗೆ ನೆನಪಿಜ್ಜಲ್ಲಿ ಜಗ್ಗಣ್ಣ ದಾದಿ ಜಗ್ಗಣ್ಣ ಜಾಪರಿ ಯಾರ ಪಲ್ಲೆ ದಾದ ತಿನಿ ಯಾರ ಪಲ್ಲೆ ಸ್ವಾತಿ ಬರ್ತಿದ್ದಾರ ಯಾನು ತುಯ್ಯ ಜಸ್ಟ್ ಆರು ತುಯ್ಯನಿಗೆ ಜಸ್ಟ್ ಯಾನ್ ತುಯ್ಯರ್ಲ ಪೋತುಜಿ ಮಾರ್ರೆ ಯಾನ್ ಬಕ್ಕ ಜೀವಿ ಯಾನು ತುಯ್ಯ ಜಸ್ಟ್ ಮಗೆ ಪ್ರೀತಿನ ಕಾಡುಜಿ ಕಾಡುಜಿ ಅದೇನು చెప్పండి ಯಾನು ತುಯ್ಯ ಜಸ್ಟ್ ಬಂದಿದ್ದೇವೆ ಯಾನು ತೂತು ಜೀರೇನು ಪನ್ನೊಂದುಲ್ಲೇರು ತೂತು ಜೇರಿಗೆ ಯಾರು ತೂತು ಜೇರಿಗೆ ಜಗ್ಗಣ್ಣೀರೇನು ಜನ ಇರ್ತೀರಿ ಜಗ್ಗಣ್ಣ ಲೈವ್ಡು ಮೆಸೇಜ್ ಬಾರ್ದು ಜಿ ಮೆಸೇಜ್ ಬಾರ್ದು ಜೇರಿಗೆ ಅಣ್ಣ ಜಗಣ್ಣ ಮೆಸೇಜ್ ಬಾರ್ದು ಜೇರಿಗೆ ಕಂಬುಲಾಡಿ ಜಗಣ್ಣ ಇನಿ ಮಲ್ಪೋರೆ ಜಗಣ್ಣ ಲೈವು ಪಲ್ಲೆ ಇನಿ ಮಲ್ಪುರ ಇಂಕ ನೆನಪು ಇಟ್ಕೊಂಡು ಬತ್ತಿನಕ್ಲು ಇಜ್ಜಿಗೆ ಯಾರು ಬೈಜ್ಜೇರಿಗೆ ಜಸ್ಟ್ ನೋಟಿಫಿಕೇಶನ್ ತೂಯಿನ್ಗೆ ಬಕ್ಕ ಮೆಸೇಜ್ ಪಾಡ್ದಿಜ್ಜಿಗೆ ಯಾರು ಪಾಡ್ದಿಜ್ಜೇರಿಗೆ ಅಣ್ಣ ನಿಮಗೆ ನೆನಪುಂಟು ನನ್ನನ್ನು ಮತ್ತೆ ನನ್ನ ತಂಗಿಯನ್ನು ನಿನ್ನೆ ಮರೆತು ಬಿಟ್ಟಿದ್ದೀರಾ ಜಗ್ಗಣ್ಣ ನೀವು ಅಲ್ಲಿ ನನ್ನನ್ನು ಮತ್ತೆ ನನ್ನ ತಂಗಿಯನ್ನು ಮರೆತಿದ್ದೀರಾ ನೀವು ಮೊನ್ನೆ ನಾವು ನಿಮ್ಮ ಲೈವಲ್ಲಿ ರಾತ್ರಿ ಇದ್ದಿದ್ದು ಫುಲ್ ಇದ್ವಿ ಪಕ್ಕದೇನೆ ಮೈನೀರು ಆನ್ ಉಂಡಾವೆ ಓಕೆ ಓಕೆ ಈ ಲೈವ್ ಮಲ್ಪರೆ ಓಪನ್ ನೀನು ರಾತ್ರಿ ಲೈವ್ ಉಂಡೆ ಇಲ್ಲ ತಿನಿ ಮಾತ್ರ ಬೊಕ್ಕ ತೂಕ ಎನ್ನಿನಿ ಬೊಕ್ಕ ನೆನೆಪಾತ ಜಂದಂದೆ
ಅದು ಈ ಸ್ಟಾರ್ಟ್ ಮಲ್ಪನೆ ಬತ್ತೇರಿಗೆ ಫ್ರೀಯರಿಗೆ ಪಕ್ಕ ಇಲ್ಲ ಇಲ್ಲ ಪೋರ ನೆನ್ನೇರು ಗೊತ್ತುಜ್ಜಿ ಎಂಚಿನಿ ಪಕ್ಕ ಸಡನ್ ಅದು ಮಲ್ಪ ಮನೆ ಎಂಕ್ಲಿಲ್ಲ ಗೊತ್ತಾವಡತೆನ್ನ ಬೊಕ್ಕ ಬೇಜಾರು ಮಲ್ಪರಿಜ್ಜಿ ಈ ನಿಕ್ಕನ ಫಸ್ಟ್ ಪನ್ನೋಡಪ್ಪ ಹೆಂಗೆ ರೆಡಿ ಅದು ಕುಲ್ವ ಲೈವ್ ಬರ್ರೆ ಹುಡುಗಿ ಏರ ಬರ್ತೀರಿ 4 ಜನ ಏರಪ್ಪ ಯಾರಲ್ಲಿ ಸೈಡಿಗೆ ಇದ್ದೀರಾ ಬಂದು ಮೆಸೇಜ್ ಹಾಕಿ ಹೋದ್ರು ಕೇಂದೆ ಪಟ್ಟಿಗೆ ಹೋಯ್ನಿ ಅದು ನೆನೆಯ ಬಾಂದಳದಿ ಚಿತ್ತ नाचे गणपति बप्पा मोरिया मंगलमूर्ति मोरिया गणपति बप्पा मोरिया मंगलमूर्ति मोरिया नाच 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 बाजे मृदंगा नाच रे ನಿಂಗಾಗಿ ಹೇಳುವೆ ಕತೆ ನೂರನು ನಾನಿಂದು ನಗಿಸುವೆ ನಿನ್ನನು ഇരുಳಲ್ಲಿ ಕಾಡುವೆ ಕಿರುನಗೆಯನು ಕಣ್ಣಲ್ಲೇ ಹುಚ್ಚೆದ್ದ ಹೊಂಗನಸನು ಜೊತೆಯಾಗಿ ನಡೆವೆನು ನಾ ಮಳೆಯಲು ಬಿಡದಂತೆ ಹಿಡಿವೆ ಈ ಕೈಯನು ಗೆಳೆಯ ಜೊತೆಗೆ ಹಾನಿ ಬರುವೆ ಬಾಣ ಎಲ್ಲೇ ದಾಟಿ ನಲಿವೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ನಿರ್ಮಾತೆಗೆ ಹಾಯ್ ಗುರು ಶೆಟ್ರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಲೈವ್ ಬಕ್ಕ ಬೇಗ ಬುಲ್ಲಾಡ ಗುರು
ಚಾ ಅಂಡಿ ಓ ಎಸ್ ಚಾಯ ಕರಾತನ್ ಚಾಯನ್ ಅಂಟಿಗೆ ಅದು ಕುಲ್ಲಿಂದು ಚಾ ಅದು ತಿಂದು ಬಂದದ್ದು ನಾನು ಬೇಳೆಗೆ ಪೋಂದಿಲ್ಲ. ಹೌದಾ, ಬೇಳೆಗೆ ಹೋಗ್ತಾ ಇದ್ದೀರಾ? ಹೋಗಿ ಹೋಗಿ ಬನ್ನಿ, ಹೋಗಿ ಬನ್ನಿ. ಬಿಸಿಯಾ? ಇವರು ಬಿಸಿ ಇಲ್ಲಾರ? ತಂಪು ತಂಗಾಳಿಯು ತಿಲ್ಲನ ಹಾಡಿತು ಕೀಳುಗೆ ನಾ ಹೋದರೆ ಮಾಮಿ ಯಾನು ಪದ್ಯ ಪಂತೆ ಓಳು ಬೋಳುಂಡು ಪದ್ಯ ಪದ್ಯ ಹೆಂಗೆ ಬೈಜ್ಜಿ ಪದ್ಯ ತಗೋ ಪದ್ಯ ಕಡಪುರ್ಲಿ ಪದ್ಯ ಬಿಸಿ ಇಜ್ಜೆ ಇತ್ತೆ ಬಿಸಿ ಇಜ್ಜೆ ಹಾಯ್ ಅಕ್ಕ ಬಂದುಲ್ಲೇರು ಸಂಧ್ಯಾ ಸಿಸ್ ಬತ್ತೇರು ಸಂಧ್ಯಾ ಸಿಸ್ ಬಂದುಲ್ಲೇರು ಹಾಯ್ ಅಕ್ಕ ಬಂದುಲ್ಲೇರು ಶಾರ್ಟ್ ಪಾಡ್ದಾರೆ ತೂಪೆ ಅವೇ ಈರೆ ಬಂದಿನ ಪದ್ಯ ವಾಯ್ಸ್ ಇರೋನೇನಾ ತುಪ್ಪೆ ಪಕ್ಕ ತುಪ್ಪೆ ಅವೇ ನೋಡ್ತೇನೆ ಗುರು, ಖಂಡಿತ ನೋಡ್ತೇನೆ. ತೂಕ ಎಂಚ ಪಂತೇರು ಗುರು. ಓಯ್ ಸಂಧ್ಯಾ ಅಕ್ಕ ಬಂದುಲ್ಲೇರು ಓಯ್ ಸಂಧ್ಯಾ ಸಿಸ್ ಬಂದುಲ್ಲೇರು ಗುರು ಅಣ್ಣ ಬರಂದುಲ್ಲೇರು ಗುರು ಅಣ್ಣ ಬರಂದುಲ್ಲೇರು ಮೊದಲು ಭೂಮಿಗಿಳಿದ ಮಳೆ ಹನಿಯು ನೀನೇನ ಎನ್ನೆದೆಯ ಚುಂಬಿಸಿದ ಇಬ್ಬನಿಯು ನೀನೇನ. ಅಮನ್ದೀಪ್ ಮ್ಯಾಮ್ಗೂ ಪಂತೀನಿ ಅವು ಸಾಂಗ್ ಅಂದ ಗ್ರೇಟ್ ಮಾರ್ರೆ ಇವರು. ಅಮನ್ದೀಪ್ ಮ್ಯಾಮ್ ಬಂತಿನ ಅಮನ್ದೀಪ್ ಮ್ಯಾಮ್ ಎನ್ನೊಂದೇ ಟೀಚರ್ ಅಂಜಿ ಅಮನ್ದೀಪ್ ಸಂಧ್ಯಕ್ಕ ಚಾಂಡೆ ಕೆಲವೊಂದುಲ್ಲೇರು ಗುರು ಚಾಂಡೆ ಕೆಲವೊಂದುಲ್ಲೇರು ಸರಿ ಚಾತು ಚಾ ಅಂತಂದೆ ನಾನದೇ ಚಾಂಡ ఇజ్జి పనులు లేదు ఇజ్జి ಏರು ಲೈಕ್ ಕೊಡ್ತು ಜರ ಕೊಡ್ದು ಬಿಡ್ಲೆ ಜಗ್ಗಣ್ಣೆ ಬಂದರೆ ಆಯ್ ಸಂಧ್ಯಾ ಅಕ್ಕ ಪನೊಂದು లేదు ಸಂಧ್ಯಾ ಜಗ್ಗಣ್ಣನ ಕೋಡೆ ಲೈವ್ ಇತ್ತನ್ಕಿದ್ರೆ ಅವಾಗ ಗೊತ್ತೇ ಇಜ್ಜದ ಜಗ್ಗಣ್ಣೆ ಲೈವ್ ಮಲ್ದೇರಿಗೆ ಕೋಡೆ ನಮಗೆ ಗೊತ್ತಿಲ್ಲ. ಕೋಗಿಲೆ ಕಂಠ ಯಾರ್ದು ಜಗ್ಗಣ್ಣ? ಕೋಗಿಲೆ ಕಂಠ ನಂದ. ಸುಮ್ಮನೆ ಮಕ್ಕರ್ ಮಾಡುದಲ್ಲ ಜಗ್ಗಣ್ಣ ಕೋಗಿಲೆ ಕಂಠ ಅದೇ ಜಗ್ಗಣ್ಣ ಮಕ್ಕರಲ್ಲ. ಸೂಪರ್ ಕಾಣದಿಲ್ಲ ಕೋಗಿಲೆ ಕಂಠ ಸೂಪರ್ ಕಾಣದಿಲ್ಲ. ಇಜ್ಜೆ ಯಾನ್ ಕೋಡೆ ಬರ್ತಿ ಇತ್ತಡು ಐಕ್ ಹಿನಿಗಾಂಡೆ ಒಂಜೆ ಬಿಯರ್ ಪಾಡಿಯ ಸಾಮಾನು ಎಂಚಿನ ಈ ಗುರು ಸೆಟ್ರಲ್ಲ ಎಂಚಿನೇ ಕಣಗಂಡೆ ತಂಪು ತಂಗಾಳಿ ಇಲ್ಲರ ಹಾಡಿತು ಕೇಳೋಕಿನ ಹೋದರೆ ನಿಮ್ಮದೇ ಮಕ್ಕಳತ್ತಿ ಸತ್ಯನಾ? ಓಕೆ ಥ್ಯಾಂಕ್ ಯು ಸತ್ಯನ ಸತ್ಯ ಮಕ್ಕಳು ಕೂಡ ಪಂಪೇರು ಕೆಲವೇರು ಪಂಪೇರು ಪದ್ಯ పొడిచి ಪಂಪೇರು ಐಕೆ ಇದಕ್ಕೆ ಏನೊಂದಿಲ್ಲ ರತೆ ಪದ್ಯ ನಾನು ಏರ್ಲೇಜಿನ ಪದ್ಯ ಪಂಪೇರಿ ಬಕ್ಕದಾದೆ ನಮ್ಮ ಫ್ರೆಂಡ್ ಅತ್ತೆ ಪದ್ಯ ಬರೋದು ಸಂಧ್ಯಾ ಸಿಸ್ ಪೋಯೇರಾ ಅಂದಿ ಅದ ಜೋಕ್ಲಿ ಸಾಲೆ ಬುಡ್ರನ್ನು ಬರೋದು ಇತ್ತೇರು ಅಂಚ ಪೋಯೇರ ಅದನ ಸಂಧ್ಯಾ ಬರುವಲ್ ಎನ್ನ ಮಾಮಿ ಸಾಂಗ್ ಏತೆಡ್ಡೆ ಪನ್ಪೇರು ಹೌದಾ ಗುರು? ಥ್ಯಾಂಕ್ ಯು ಜಗ್ಗಣ್ಣಗ್ಲ ಬಗ್ಗೆ ಗುರುಗುಲ ಥ್ಯಾಂಕ್ ಯು. ಮಾಮಿನೊಂದು ನಿತ್ತು ದೀಪೇರದು ಅಲ್ಲಿ ಬತ್ತಳು ಸಂಧ್ಯೆ ಬತ್ತಳು ಜಗನ್ನ ಹಾಯ್ ಜಗನ್ನ ಬಂದುಲ್ಲೆ ಸಂಧ್ಯೆ ಜಗ್ಗಣ್ಣನ ಲೈವ್ ಇತ್ತನಿಗೆ ನಮಗೆ ಗೊತ್ತೇ ಇಜ್ಜದು ಕೋಡೆ ನೀ ಜಗ್ಗಣ್ಣ ನಮ್ಮ ಲೈವ್ ಮಲ್ಪೋತಿ
ಲೈವ್ ಮಲ್ತಿದ ಪ್ರೈವೇಟ್ ಪೋಪುಡತ್ತೆ ನಮ್ಮ ಲೈವ್ ಮಲ್ತಿನ ಬಾಗ ನಮ್ಮ ಪಬ್ಲಿಕ್ ಪಾಡೋಡಿನೇನೆ ಅದು ಪ್ರೈವೇಟ್ ದಿಂದ ಆಪುನ ಹಾಯ್ ಜಗ್ಗಣ್ಣ ಅರೆಗ್ ಒಂಜಿ ಸಾಂಗ್ಲ ಇಜ್ಜಿ ಏರೆಗ್ ಜಗ್ಗಣ್ಣ ಲೈವ್ ಇತ್ತಂಡೆ ಅಂದಿಗಿದೆ ಜಗ್ಗಣ್ಣ ಲೈವ್ ಇತ್ತನ್ಗೆ ನಮಗೆ ಗೊತ್ತೇ ಇಲ್ಲಲ್ಲ ನಮಗೆ ಗೊತ್ತೇ ಇಲ್ಲ ಲೈವ್ ಇತ್ತು ಚೇತನ್ ಅಪ್ಪ ಅವ್ರು ಬಂದು ಸಂಧ್ಯಾ ಅಕ್ಕ ಎಂಚ ಉಳ್ಳಾರು ಪಾಡದೆ ಇಜ್ಜಂಡ WH ಕೌಂಟ್ ಆಪುಜಿ ಪಾಡೋಡೆ ಅಂದೆ ಓಕೆ 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 ಕೌಂಟ್ ಆಪುಜಿ ಓಕೆ ಓಕೆ ಸರಿ ಸರಿ ಸಂಧ್ಯಾ ಅಕ್ಕ ಎಂಚ ಉಳ್ಳಾರು ಬಂದು ಚೇತು ಅಪ್ಪಗೇನೊಂದಿಲ್ಲ ಚೇತನ್ ಅಪ್ಪು ಚೇತನ್ ವೆಲ್ಕಮ್ ಟು ಮೈ ಲೈವ್ ಲೈಕ್ ಕೊಡೋದಿದ್ರೆ ಒಂದು ಲೈಕ್ ಕೊಟ್ಟು ಬಿಡಿ ಎಲ್ಲರೂ ಯಾರೆಲ್ಲ ಕೊಡಲಿಲ್ಲ ದುರ್ಗಾ ಅಕ್ಕ ಶುಭ ಮುಂಜಾನೆ ಶುಭೋದಯ ಚೇತು ಅಪ್ಪು ಚೇತನ್ ಅಪ್ಪರು ಶುಭೋದಯ ಮಾಮಿ ಮಾಮಿ ಪನ್ಪರು ಮಾಮಿ ಪನ್ಪರ್ ಅಂದು ಮಾಮಿಗೊಂಜಿ ಪದ್ಯ ಇಜ್ಜಿ ಮಾರ್ರೆ ಮಾಮಿಗೊಂಜಿ ಪದ್ಯ ಇಜ್ಜಿ ಮಾಮಿಗೆ ಸಾಂಗ್ ಇಜ್ಜಿ ಪನಿ ಪಲ್ಲೆ ಮಾಮಿಗೊಂಜಿ ಸಾಂಗ್ ಪಲ್ಲೆ ತುಗ ಅಮ್ಮನ ದೀಪಕ್ಕೆ ಸಾಂಗ್ ಬಂತಾರೆ ಅಮ್ಮನ ಏನು ಅರೆಗೆ ಸಾಂಗ್ ಬಂತಾರೆ ಮಾಮಿಗೆ ಸಾಂಗ್ ಇಜ್ಜಿ ಚೇತನ್ ಬ್ರೋ ಕನೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಚೇತನ್ ಬ್ರೋ ನೀವು ಸಂಧ್ಯಾ ಸಿಸ್ಗೆ ಕನೆಕ್ಟ್ ಆಗಿ ಮತ್ತು ಇಲ್ಲಿ ಜಗ್ಗಣ್ಣ ಇದ್ದಾರೆ ಅವರಿಗೆ ಕನೆಕ್ಟ್ ಆಗಿ ಮತ್ತು ಇಲ್ಲಿ ನಮ್ಮ ಗುರು ಶೆಟ್ಟಿ ಇದ್ದಾರೆ ಅವರಿಗೂ ಕೂಡ ಕನೆಕ್ಟ್ ಆಗಿ ಚೇತನ್ ಬ್ರೋ ನೀವು ಲೈವ್ ಮಾಡ್ತೀರಾ ಮಾಮಿ ಮಗಳೇನು ಕೊರ್ಪುಜೀರು ಬಂತೀರಾ ಅಂದ್ ಮಾರ್ರೆ ಮಗಳು ಇತ್ತಲ್ಲದ ಕೊರ್ಪಿನಿ ಮಗಳು ಓಲು ಮಗಳು ಇಜ್ಜಂದಿನ ಮಗಳೇನು ಒಡೆಗೆ ಓದ್ತೀನಿ ಈ ಚಾನಲ್ ಶಾರ್ಟ್ ವಿಡಿಯೋ ಮತ್ತು ಲಾಂಗ್ ವಿಡಿಯೋ ನೋಡಿ ದುರ್ಗಕ್ಕ ಸಪೋರ್ಟ್ ಮಾಡಿ ನೋಡ್ತೇನೆ ನಾನು ನಿನ್ನೆ ನೋಡಲಿಲ್ಲವ ಚೇತು ಅಪ್ಪ ಅವರೇ ನಿನ್ನೆ ನೋಡಲಿಲ್ಲ ನೋಡ್ತೇನೆ ಆಯಿತಾ ನೀವು ನೋಡಿದ್ದೀರಲ್ಲ ನಂದು ಶಾರ್ಟನ್ನು ನಾನು ನೋಡಲಿಲ್ಲ ನಾನು ನೋಡ್ತೇನೆ ನಿಮ್ಮದು ವಿಡಿಯೋ ಆಯಿತಾ ಸಪೋರ್ಟ್ ಮಾಡ್ತೇನೆ ಆಯಿತಾ ಓಕೆ ದುರ್ಗಕ್ಕ ನನ್ನ ಚಾನಲ್ ಫುಲ್ ಮೋನು ಆಯಿತು ನಿಮ್ಮ ಎಲ್ಲ ಆಶೀರ್ವಾದ ಹೌದಾ ಕಂಗ್ರ್ಯಾಚುಲೇಷನ್ ನೋಡಿ ಚೇತನ್ ಅಪ್ಪನ ಚಾನಲ್ ಮೋನ ಉಂಡಿಗೆ ಕಂಗ್ರ್ಯಾಚುಲೇಷನ್ ಪಲ್ನೆಯರಿಗೆ ಪೂರೆಲ್ಲ ರಾಜು ದಾವಣಗೆರೆ ಗುಂಡ ಅವ್ರು ಬಂದು ಲೈಕ್ ಡನ್ ಅಂತಿದ್ದೆ ರಾಜು ದಾವಣಗೆರೆ ಅವರೇ ಥ್ಯಾಂಕ್ ಯು ವೆಲ್ಕಮ್ ಟು ಮೈ ಲೈವ್ ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ MH ಅವರು ಕೂಡ ನೀವೇ ಅಲ್ಲ ದಾವಣಗೆರೆ ಅವರೇ MH ಅಂದರೆ ನೀವೇ ಅಲ್ಲ ನೀವು ಆಗಿ ಸಂಧ್ಯಕ್ಕ ನನ್ನ ಮೋನು ಆಯಿತು ಅಂದು ಸಂಧ್ಯಾ ಯಾಲ ಅದ ಸಂಧ್ಯಕ್ಕ ಹೋದ್ರಾ ಅಂತ ನೋಡಬೇಕು ಅವ್ರು ಆಗ್ತಾರೆ ಸಂಧ್ಯಕ್ಕೆ ಆಗ್ತಾರೆ ತುಂಬ ಧನ್ಯವಾದಗಳು ನೀವು ಲೈವ್ ಮಾಡ್ತೀರವಾ ಚೇತನ್ ಅಪ್ಪು ಹೌದು ನೀವು ಮತ್ತೆ ಯಾಕೆ ಸಾರಿ ಕೇಳಿ ಹೋದದ್ದು ಎಂತಾಯಿತು ನನಗೆ ಎಂತಂತ ಗೊತ್ತಾಗೋದಿಲ್ಲ ರಾಜು ದಾವಣಗೆರೆ ಅವರೇ ಸಾರಿ ಅಂತ ಕೇಳಿ ಹೋದ್ರು ಯಾಕೆ ಎಂಕ್ಲಿಗೆ ಕಾಂಡೆ ಮುಲ್ಪ ಮೋನ ಇದು ನಾದೇ ಗುರು ಕಾಂಡೆ ಮೋನ ಜ್ವರ ಓ ಮೈ ಗಾಡ್ ಚೇತನ್ ರಾಜು ದಾವಣಗೆರೆ ನಗರ್ತಾ ಇದ್ದಾರೆ ಎಂತಲ್ಲ ಮೌನ ಆದಮೇಲೆ ವಿಡಿಯೋ ಹಾಕ್ಬಾರ್ದಾ ಲೈವ್ ಮಾಡಬಾರ್ದಾ ಮೌನ ಆದಮೇಲೆ ಮಾಡಬೇಕಲ್ಲ ಲೈವ್ ಗೊತ್ತಿಲ್ಲ ನನಗೆ ಮತ್ತೆ ಮಾಡದಿದ್ರೆ ಎಂತ ಚಾನಲ್ ಬ್ಲಾಕ್ ಆಗೋದಿಲ್ವ ಅಲ್ಲಿಗೆ ಲೈವ್ ಮಾಡಬೇಕಂತ ಲೈವ್ ಮಾಡಲೇಬೇಕು ಚೇತನ್ ಅವರ ಏಪ್ರಿಲ್ ಫೂಲ್ ಓ ಮೈ ಗಾಡ್ ಏಪ್ರಿಲ್ ಫೂಲಾ ಮಂಜೋಣ ಚೇತನ್ ಅಪ್ಪ ಅವರೇ ಏಪ್ರಿಲ್ ಫೂಲ್ ಮಾಡಿದ್ದ ದುರ್ಗಾ ಅಕ್ಕ ತುಂಬ ಧನ್ಯವಾದ ಎಂತ ನಿಮಗೆಲ್ಲ ಗೊತ್ತುಂಟು ನನ್ನ ಹತ್ರ ಕೇಳಿದ್ದು ನಾನು ಹೊಸದಲ್ಲ ವಯಸ್ಸಿಗೆ ನಿಮಗೆಲ್ಲ ಚಾನಲ್ ಮೋನಾದವ್ರಿಗೆ ಗೊತ್ತಿಲ್ವ ನಾವು ಹೊಸತ್ತು ನಿಮಗೆ ನೀವು ಪುನಃ ನಮ್ಮ ಹತ್ರ ಕೇಳಿದ ನೋಡಿ ಜಗ್ಗನ್ನ ಹೇಳ್ತಾರೆ ಏಪ್ರಿಲ್ ಫೂಲ್ ಅಂತ ನಿಮ್ದು ಹೌದಾ ಚೇತನಪ್ಪ ಅವರು ಏಪ್ರಿಲ್ ಫೂಲಾ ಸುಮ್ಮನೆ ಹೇಳಿದ್ದ ನನ್ನ ಹತ್ರ ಎಂತ ಮಾಡಿದೆ ನೀವು ಆರು ಒಳ್ಳೆಯದು ಗುರು ಶೆಟ್ಟಿ ಮೋನು ಆದಮೇಲೆ ವಿಡಿಯೋ ಹಾಕ್ಬೇಕು ವೈಟಿ ಮೋನು ಆದಮೇಲೆ ವಿಡಿಯೋ ಹಾಕಬೇಡಿ ವೈಟಿ ಬಂದು ಅಯ್ಯೋ ಗುರು ಏಪ್ರಿಲ್ ಫುಲ್ ಇಲ್ಲ ದೇವರಾಣಿ ಮೋನ ಆಯ್ತು ಹೌದಾ ಪರವಾಗಿಲ್ಲ ಮೋನ ಆದರೆ ಖುಷಿಯೇ ಖುಷಿಯೇ ಆಯಿತಾ ಚೇತನಪ್ಪು ನಿಮ್ಮದು ಚಾನಲ್ ಮೋನ ಆದರೆ ಖುಷಿಯೇ ಮತ್ತೆ ಮೋನ ಆದ ನಂತರ ವಿಡಿಯೋ ಹಾಕ್ಬಾರ್ದು ಅಂತ ಕೇಳ್ತಾರೆ ನಾವು ವಿಡಿಯೋ ಹಾಕದಿದ್ರೆ ಏನಾದರೂ ಬರ್ತದೆ ಅದರಿಂದ ಇಲ್ಲಲ್ಲ ವಿಡಿಯೋ ಹಾಕಲೇಬೇಕು
ಹೇಳ್ತಾರಲ್ಲ ಮೌನ ಆದಮೇಲೆ ಕೂಡ ವಿಡಿಯೋ ಹಾಕಬೇಕು, ಮತ್ತು ಅದನ್ನು ಪೂಜೆ ಮಾಡಲಿಕ್ಕೆ ಇಡೋದಲ್ಲಿ ನಾವು ಮೌನ ಆದ ನಂತರ ವಿಡಿಯೋ ಹಾಕ್ಬೇಕು, ಲೈವ್ ಮಾಡಬೇಕು, ಎಲ್ಲ ಮಾಡಬೇಕು, ಗೊತ್ತಾಯ್ತಾ? ಈಗ ನಾವು ಹೇಗೆ ಮಾಡ್ತಿದ್ವಿ ಹಾಗೇ ಮಾಡಬೇಕು, ಶಾರ್ಟ್ ಹಾಕಬೇಕು. ಏಪ್ರಿಲ್ ಫೂಲ್ ಇಲ್ಲ. ಆಯ್ತು ಆಯ್ತು ಆಯ್ತು, ಓಕೆ ಓಕೆ ಓಕೆ. ಏಪ್ರಿಲ್ ಫೂಲ್ ಬನಾಯ ಅವೇ ನಾನೇ ಏಪ್ರಿಲ್ ಫೂಲ್ ಮಲ್ಕೊಂಡು ನಿಗಳು ಮಾತ ಸೇರ್ತು ಅಲ್ವಾ? ಇಲ್ಲ, ಕೆಲವರು 1 ವಾರ ಲೈವ್ ಮಾಡಬಾರ್ದು ಅಂತ ಹೇಳ್ತಾರೆ. ಹೌದಾ? ಮಾಡಬಾರ್ದು ಅಂತ ಹೇಳಿದ್ರೆ ಮಾಡಬೇಡಿ ಆಯಿತಾ? ನನಗೆ ಗೊತ್ತಿಲ್ಲ ಅದರ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಗೊತ್ತಿಲ್ಲ ನನಗೆ. ನೀವು ಯಾರ ಹತ್ರ ಅದು ಕೇಳಿ ನೋಡಿ ಆಯಿತಾ? ಕೇಳಿ ನೋಡಿ ಯಾರ ಹತ್ರ ಗೊತ್ತಿರುವವರ ಹತ್ರ, ಇಲ್ಲಾಂದರೆ ಕಮ್ಯುನಿಟಿ ಇದುಂಟಲ್ಲ ಅದನ್ನು ಓದಿ, ಅವರದ್ದು ಗೈಡ್ಲೈನ್ಸ್ ಇರ್ತದಲ್ಲ ಅದನ್ನು ಓದಿ ನೋಡಿ ಆಯಿತಾ? ಮತ್ತು ಇಲ್ಲದ್ರೆ ಬೇರೆ ಯಾರ ಹತ್ರ ಅದು ಮೋನೋ ಚಾನಲ್ ಆದವ್ರ ಹತ್ರ ಕೇಳಿ ಆಯಿತಾ? ಮತ್ತು ನಾನು ಹೇಳಿದಂಥ ಲೈವ್ ಮಾಡಬೇಡಿ. ಏನು ನಾಷ್ಟ? ಚಪಾತಿ ಚಪ್ ಇವತ್ತು ನಮಗೆ ಚಪಾತಿ. ಚೇತನ್ ಅವರೇ, ನಿಮ್ಮ ಮೌನ ಆಗಿದ್ರೆ ನಾನು ಊಟ ಬಿಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಉಪ್ಪದಿಯವರೇ ಊಟ ಬಿಡೋಚಿಂದ ಒಂದು 2ನೇ ಚಾನಲ್ಗೆ ಅಣ್ಣ ಜಗ್ಗು ಅಣ್ಣ చేతన అప్పున ಒಂದು 2ನೇ ఛానల్ అన్న 2 ఛానల్ ఉండుಗೆ కోడేరు పండే 2 ఛానల్ ఉండదు. ఓ ఛానల్ మోన అతను ಗೊತ್ತುಚ್ಚಿ ನೀರು ಒಣಸ್ಬಿಡೊಚ್ಚಿ ಅನ್ನ ಒಣಸ್ಬಿಡೊಚ್ಚಿ ಗಬ್ಬಲಾಪೊಚ್ಚಾ ಜಗ್ಗು ಅವರು ಚೇತನ್ ಅವರೇ, ನಿಮ್ಮ ಮೌನವಾಗಿದ್ರೆ ನಾನು ಊಟ ಬಿಡ್ತೇನೆ ಪರ್ಮನೆಂಟ್ ಅಂತ. ಅಯ್ಯೋ ದೇವ, ನೋಡಿ ಜಗ್ಗು ಅವರು ಊಟ ಬಿಡ್ತಾರೆ. ಚೇತನ್ ಸರ್ ಮೌನ ಆಯ್ತಲ್ವಾ, ನಿಮ್ಮ ಅಕೌಂಟ್ಗೆ ಬರುತ್ತೆ ಲಕ್ಷ ಲಕ್ಷ. ಹೌದಲ್ಲ ಚೇತನ್ ಅವರೇ, ಇನ್ನು ಲಕ್ಷ ಬರ್ತದೆ. ವಿಡಿಯೋ ಹಾಕೋದು ಹೇಗೆ ಬರ್ತದೆ ಲಕ್ಷ. ಅಯ್ಯೋ, ಇನ್ನೂ ಟೆನ್ಷನ್ ಇಲ್ಲ ಚೇತನ್ ಅವರೇ, ಹೌದಲ್ಲ? ಗುರು ಗೊತ್ತಾಯ್ನ ಅವಳಿ ಲಕ್ಷ ಬರ್ಬೋದು, ಭಾರಿ ಲಕ್ಷ ಬರ್ಬೋದು. ಚೇತನ, ನಾನು ನಿಮ್ಮ ಚಾನಲ್ಗೆ ಭೇಟಿ ಮಾಡಿ ಒಂದು ಚಾಕ್ಲೇಟ್ ಕೊಟ್ಟು ಬಂದೆ. ಓಕೆ ನೋಡಿ, ರಾಜು ದಾವಣಗೆರೆಯವರು ಚೇತನ್ ಅಪ್ಪುಗೆ ಒಂದು ಚಾಕ್ಲೇಟ್ ಕೊಟ್ಟು ಬಂದಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಮಾಡಿ ಆಯಿತಾ ಚಾಕ್ಲೇಟನ್ನು. ಮತ್ತು ರಿಟರ್ನ್ ಮಾಡಿ. ಅಪ್ಪು ಅವರು ಇದ್ದೀರಾ? ಓ ಚೇತು ಅಪ್ಪು ಅವರು ಇದ್ದೀರಾ? ಇದ್ರೆ ನೋಡಿ, ಇವರು ನಿಮಗೆ ಗಿಫ್ಟ್ ಕೊಟ್ಟಂತೆ, ನೀವು ರಿಟರ್ನ್ ಮಾಡಿ. ನನಗೆ ಯಾರೆಲ್ಲ ಗಿಫ್ಟ್ ಕೊಡಲಿಲ್ಲ ಎಲ್ಲರೂ ಹೋಗಿ ಕೊಟ್ಟು ಬನ್ನಿ. ಮತ್ತು ರಾಜು ದಾವಣಗೆರೆ ಅವರೇ, ನೀವು ನನ್ನ ಚಾನಲ್ಗೆ ಹೋಗಿ ಒಂದು ಕಮೆಂಟ್ ಹಾಕಿಬಿಡಿ ಆಯಿತಾ? ನಾನು ನಿಮ್ಮದು ವೀಡಿಯೋ ನೋಡ್ತೇನೆ. ಕಮೆಂಟ್ ಹಾಕಿಬಿಡಿ ಯಾವುದಾದ್ರು ವೀಡಿಯೋಗೆ ಆಗ್ಬೋದು, ಶಾರ್ಟ್ಗೆ ಆಗ್ಬೋದು ಆಯಿತಾ? ದಾವಣಗೆರೆ ಅವರೇ, ನಾನು ನೋಡಿದ್ದೀನಿ ನಿಮ್ಮದು ವೀಡಿಯೋ ಯಾವುದಾದ್ರೂ. ಜಗ್ಗು ಬ್ರೋ 8-9 ತಿಂಗಳಲ್ಲಿ ಕಂಪ್ಲೀಟ್ ಆಯಿತು, ನಿಮ್ಮ ಎಲ್ಲ ಆಶೀರ್ವಾದ. ಹೌದು ಅಂದಿಗೆ ಜಗ್ಗಣ್ಣ 9 ತಿಂಗಳು ಕಂಪ್ಲೀಟ್ ಆನಿಗೆ ಗ್ರೇಟ್. ರಾಜು ಬ್ರೋ ಅಂತ ಹೇಳ್ತಾ ಇದ್ದಾರೆ. ರಾಜು ಬ್ರೋ ನಿಮಗೆ ಗಿಫ್ಟ್ ಕೊಟ್ಟಂತೆ ನೋಡಿ ಆಯಿತಾ? ಚೆಕ್ ಮಾಡಿ ಅವರಿಗೆ ರಿಟರ್ನ್ ಮಾಡಿ. ಕಂಗ್ರ್ಯಾಚುಲೇಷನ್ ನಮ್ಮ ಚೇತನ್ ಅಪ್ಪು ಬ್ರೋ ಅವರಿಗೆ ಕಂಗ್ರ್ಯಾಚುಲೇಷನ್. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹಲೇ, ಬೆಳ್ಳಿಯ ಮೋಡದ ಅಲೆಗಳ ನಡುವೆ ಚಂದಿರ ನಗುತ್ತಿಹಲೇ. ಆನ್ ಉಂಡು ಮೀದು ಬರ್ಪೆ. ಓಕೆ ಓಕೆ ಅಣ್ಣ, ಓಕೆ ಮೀದು ಬಲೆ ಪೋಲಿ ಮೀದು ಬಲೆ. ಚರಲಿ ಗುರು ಬ್ರೋ, ಇನ್ನು ಡಾಲರ್ ಕಂಪ್ಲೀಟ್ ಆಗಬೇಕು ಗುರು. ನನ್ನ ಡಾಲರ್ ಕಂಪ್ಲೀಟ್ ಆಗಬೇಕು. ಡಾಲರ್ ಅಂದರೆ ಎಂಥದ್ದು ಹೇಳಿ ನನಗೆ ಸ್ವಲ್ಪ ಚೇತು. ಡಾಲರ್ ಅಂದರೆ ಹೇಗೆ ಕಂಪ್ಲೀಟ್ ಮಾಡೋದು ಹೇಳಿ, ನಾವು ಕೂಡ ಕೇಳ್ತೇವೆ. ಈ ಕಿಚ್ಚ ಬಾಸ್ ಎಂತ ಮಾಡ್ರೆ, ಎಂತಾಯಿತು? ಮಂಡಿಗೆ ಹೊಡಿತಾ ಬರ್ತಾ ಇದ್ದಾರೆ. ಎಂತಾಯಿತು ಕಿಚ್ಚ ಬಾಸ್? ಟೀಚರ್ ನಮಸ್ತೆ. ನಮಸ್ತೆ ಸಿಂಪಲ್ ಬಾಯ್, ಹೇಗಿದ್ದೀರಾ ಸಿಂಪಲ್ ಬಾಯ್? ಕಲ್ತ್ರಾ? ನಾನು ಅಜಿರ್ ಕರೆಯುವಾಗ ನೀವು ಇರಲಿಲ್ಲ, ಅಟೆಂಡೆನ್ಸ್ ಇರಲಿಲ್ಲ ನಿಮ್ಮದು ಸಲ. ಇದು ಸಿಂಪಲ್ ಬಾಯ್. ಹೌದು, ಸ್ಟೂಡೆಂಟ್ ಬಂದರು $10 ಆಗಬೇಕು, 2-3 ತಿಂಗಳು ಹೋಗುತ್ತೆ. ಹೌದಾ?
$10. ಹೌದಾ ಮಾರ್ರೆ, $10 ಮಾಡುದು ಹೇಗೆ ವಾ ಚೇತು ಅಪ್ಪು? $10 ಹೇಗೆ ಮಾಡುದು? ನಾನು ಪೊರ್ಲು ಆಗಿದ್ದೇನೆ. ಹೌದಾ ಸಿಂಪಲ್ ಬಾಯ್, ಹೇಗೆ ಪೊರ್ಲು ಆದದ್ದು? ಇದು ಖುಷ್ಬು ಆಯಿಲ್ ಏನಾದರೂ ಹಚ್ಚಿದ್ರಾ? ಡಾಲರ್ ಕಂಪ್ಲೀಟ್ ಆದರೆ ನಾನು ಪರ್ಚೇಸ್ ಮಾಡ್ತೇನೆ. INRನಲ್ಲಿ ಡಾಲರ್ ಕಂಪ್ಲೀಟ್ ಆದರೆ ಅವರು ಪರ್ಚೇಸ್ ಮಾಡ್ತಾರೆ ಅಂತೆ. ನನಗೆ ನಿಮ್ಮದು ಅದೆಲ್ಲ ಗೊತ್ತಿಲ್ಲ ಎಂತಂತ ಡಾಲರ್ ಎಲ್ಲ. ನೀವು ಹೇಳಿಕೊಟ್ರೆ ನಾನು ಗೊತ್ತಾಗ್ತದೆ ಆಯ್ತಾ. ನೋಡಿ ಇವರು ಪರ್ಚೇಸ್ ಮಾಡ್ತಾರಂತೆ, ಎಲ್ಲರನ್ನು ಪರ್ಚೇಸ್ ಮಾಡ್ತಾರೆ. ಗುರುಶೆಟ್ಟಿ ವೈಟಿಯನ್ನು ಕೂಡ ಫುಲ್ಲು. ತಿಂಗಳ ಬೆಳಕಿನ ಜಾಯಿನ್ ಆಯರಪ್ಪ ನೋಡು ಅಪ್ಪಗ ಡಾಲರ್ ಹಾಕೊಂಡು. ಅಂಚನಾ ಸಿಂಪಲ್ ಬಾಯ್ ಹುಷಾರಿಲ್ಲ ರೀ ಇದು. ನೋಡಿ ಸಿಂಪಲ್ ಬಾಯ್ ಹೇಳಿದ್ರು ನೋಡಿ, ಯಾರಿಗೆ ಕೂಡ ಗೊತ್ತಿಲ್ಲ, ನಮ್ಮ ಸ್ಟೂಡೆಂಟ್ ಹೇಳಿದ್ರು ನೋಡಿ. ಫಸ್ಟಿಗೆ ಏನು ಮಾಡಬೇಕು, ಜಾಯಿನ್ ಆಗೋದು, ಜಾಯಿನ್ ಬಟನ್ ಇದು ಮಾಡಬೇಕಲ್ಲ. ಜಾಯಿನ್ ಆದರೆ ಎಲ್ಲರೂ ಜಾಯಿನ್ ಆದರೆ ಆಗ ಡಾಲರ್ ಆಗ್ತದೆ. ಎಸ್ ನಾನು ಮುಖೇಶ್ ಅಂಬಾನಿನ ಮಗೆ ಆತ ಅನ್ನಂದು. ಇದು ಮುಖೇಶ್ ಅಂಬಾನಿನ ಮಗೆ ಇಜ್ಜಿ ಕೋಮಡುಳ್ಳೆ ಅಯ್ಯೋ ಯಾನು ಉಸರುಳ್ಳೆ ಕಿನ್ನಿ ಅಂಜೆ ಕೋಮಡುಳ್ಳೆ ಮಾಡ್ಬಿಡು. ಕೋಮಡಿತ ಏರು ಪಾತಿರು ಮಾರಾಯ. ಕೋಮಡಿತ ಕೋಣೆ ಇಂಜೆಕ್ಷನ್ ನೀನು ಕೊಡ್ತು ಅವಳು ಬೇರೆ ಯಾರು ಕೊಡೆ ಬೈದಿತ್ತಿರತ್ತೆ, ನಮ್ಮ ನರ್ಸ್ ಬೈದಿತ್ತಿರತ್ತೆ. ಯಾರು ಇಂಜೆಕ್ಷನ್ ನೀನು ಕೊಟ್ಟು ಹೋಗ್ತೀರಾ? ಕೋಮಡಿಲ್ಲೆ ಮುಳ್ಳೆ. ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆಯ ಊರು? ಎಂಥದ ಅದೆಲ್ಲ ಬೇಡವ, ಅದು ನನಗೆ ಇಷ್ಟ ಇಲ್ಲ ಆ ಶಬ್ದ. ಹಾರ್ಸ್ ಇಷ್ಟ ಇಲ್ಲ ನನಗೆ, ಅದು ಬೇಡ ಸಿಂಪಲ್ ಬಾಯ್. ಅದು ನನಗೆ ನೋಡಿದರೆ ಗರ್ವ ಬರ್ತದೆ ಅದು ಆ ಶಬ್ದವನ್ನು. ನಾನು ಅದು ಹೇಳುವುದೇ ಇಲ್ಲ, ಅದಕ್ಕೆ ನಾನು ಅದಕ್ಕೆ ಹಾರ್ಸ್ ಅಂತ ಹೇಳುದು. ಜಿಂಗ್ 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 ಜಿಂಗ್. ಚರ್ಮುರಿ ಮಾಡ್ದಾಣ ಮೆಸೇಜ್ ಡಿಲೀಟೆಡ್. ದಾದಾಣ ಸಿಂಪಲ್ ಬಾಯ್, ಯಾಕೆ ಡಿಲೀಟ್ ಮಾಡಿದ್ದು ಸಿಂಪಲ್ ಬಾಯ್? ಕೋಮಡ್ ಉಳ್ಳಾರು. ಓ ದೇವ ಗುರು, ಯಾರು ಓದು ಜವೆಯನ್ನು ಸಿಂಪಲ್ ಬಾಯ್ ಹೀರೆ ಓದಿಲ್ಲವೇ ನಾನು ಗುರುನ ಮೆಸೇಜ್. ಅಂಚಪುರ ಗುರು ಅಂಚಪುರ ಪಾಡ್ರೆಜ್ಜಿ ಲೋದೆ ಅಕ್ಲೆ ಬೇಜಾರಾಪ ಗುರು ಅಂಚ ಪಾಡ್ರೆಜ್ಜಿ. चले जब ये पुरवाई, बजे दिल में शहनाई, तू ही मेरे सपनों का सजना। मैंने चुन ली है लहराई, अब तो आजा तू हर जाए, मेरी सांसों में तू है बसा ओ सजना, आजाना तरसाना. ಕುದ್ರೆ ಲಕ್ಕ ನೀರು ಮಲ್ಪಿ ಯಾವ ಜೆತ್ತಿನ ದುಂಬು ತಕ್ಲಿನ ಡೈಲಾಗ್ ಅಂದಂದು ಅಂದಿಗೆ ಅತ್ತೆ ಅದು ಇತ್ತೆಲ್ಲ ಪನ್ಪೇರು ಮುರಣಿ ಒಂದಿಡ್ತು ಯಾರ ಕೋಟ್ಯಾಧಿಪತಿದೆ ನಮ್ಮ ಕುಡ್ಲದ ಅಕ್ಕಳು ಅಮಿತಾಬ್ ಬಚ್ಚನ್ ಒಟ್ಟು ಬಾತಿರೋದಿತ್ತರತ್ತೆ ಕುದ್ರೆದ ಲಕ್ಕು ಕುದ್ರೆ ಅಂದು ಬಾತಿರೋದಿತ್ತಾರೆ ಅಕ್ಕಳು ಇತ್ತು ಥರ ಒಳ್ಳೆ ಗುರು ರಡ್ಡ ಆಯ್ತು ಉಂಡೆ ಗುರು. ಯಾನು ಪೋಪೆ ಬಾಯ್ ಬಾಯ್ ತಾನೆ ಸಿಂಪಲ್ ಬಾಯ್ ಪೋಪಿನಿ ತಾನೇ ಸಿಂಪಲ್ ಬಾಯ್ ಪಕ್ಕಡ ಬನ್ನಿ ನಾನು ತಾನೇ ಪೋಪಿನಿ ಬಿಸಿಯಾ ಹಾಂ ತೂತಾರದೆ ಪಕ್ಕ ಅವು ಪುದರ್ ಪೋತುನಿತ್ತೆ ಕುದ್ರೆ ನಮ್ಮ ತುಳುತ ಕರೋಡ್ಪತಿ ಇರ್ ಕರೋಡ್ಪತಿ ಪೋಲೆವರ ಅಮಿತಾಬ್ ಬಚ್ಚನ್ ತುಳು ಕಲ್ಪದ ಬಲೆ. ಓಕೆ ಓಕೆ ಥ್ಯಾಂಕ್ ಯು ಬೀರಲ್ ಕೊರ್ಲಿಕ್ಕೆ ತಮ್ಮ ಕೊರ್ಲಿಕ್ಕೆ ಥ್ಯಾಂಕ್ ಯು, ಲೈಕ್ ಕೊರ್ಲಿಕ್ಕೆ ಥ್ಯಾಂಕ್ ಯು. ಏರು ಪುರ ಉಳ್ಳಾರು ಬೇಗ ಬೇಗ ಕಮೆಂಟ್ ಮಾಡ್ಬೇಕು, ಕಮೆಂಟ್ ಹಾಕಿ ಕಮೆಂಟೇಬಲ್ ಕಮೆಂಟ್. ಗುರು ಪೋಯರಾ ಗುರು ಜಾನ್ವಿ ಭಟ್ ಬರ್ತೀರು ಲೈಕ್ ಕೊರಿಯರ್. ಹಾಯ್ ಜಾನ್ವಿ ಸಿಸ್ ಪ್ರೀತಿ ನೀತು ಓಲೊಳ್ಳೇರು
ಏರು ನೀತು ನೀತು ಒಳ್ಳೆಯದು. ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ ಜಾನ್ವಿ ಭಟ್. ಥ್ಯಾಂಕ್ ಯು ಜಾನ್ವಿ ಅವರೇ, ಥ್ಯಾಂಕ್ ಯು. ಉಲ್ಲೇಪನೊಂದಿಲ್ಲ ಗುರು ನೋಡಿ. ಜಾನ್ವಿ ಭಟ್ ಅವರು ಬಂದರು, ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಲಿಲ್ಲ ಕನೆಕ್ಟ್ ಆಗಿ ನೋಡಿ. ಜಾನ್ವಿ ಅವರಲ್ಲಿ ಗುರುಶೆಟ್ಟಿ ಇದ್ದಾರೆ, ಸಿಂಪಲ್ ಬಾಯ್ ಇದ್ದಾರೆ, ಮತ್ತು ನಮ್ಮದು ಕಿಚ್ಚ ಬ್ರೋ ಇದ್ದಾರೆ, ಎಲ್ಲರಿದ್ದಾರೆ. ನಿಮಗೆ ಕನೆಕ್ಟ್ ಆಗೋದಾದರೆ ಕನೆಕ್ಟ್ ಆಗಿ ಆಯಿತಾ ಜಾನ್ವಿ ಅವರೇ. ಜಾನ್ವಿ ಸಿಸ್ ನಿಮ್ಮದು ನೀತು ಉಡುಪಿ ಒಳ್ಳೆಯದಿ. ನೀತು ಉಡುಪಿ ಇಜ್ಜೇರು ಮೂಲು ಹೊಲ್ತಾರ ನೀತು ಬೈಜ್ಜೇರು ಮೂಲು. ಯಾಕಂದ್ರೆ ಮುಂದೆ ಸ್ವಾತಿ ಸಿಸ್ ಬೈದಿದ್ದೇನೆ. ನೀತು ಬೈಜ್ಜೇರು ನೀತು ಜಾನ್ವಿ ಬತ್ತೇರು ಜಾನ್ವಿ. ಅರೆ ನಾವು ಗುರ್ತ ಇಜ್ಜ ನೀತು ಇಜ್ಜಿ ನೀತು ಗುರ್ತ ಇಜ್ಜಿ ಅಂತ ನೀತು ಎನ್ನ ಲೈವ್ಗಳು ಬೈತೀರು. ನೀತು ಟಾಕ್ಸಾ ಅವ ಚಾನಲಾ ತುಳು ಟಾಕಾ ಅಂದೆ ಸಿಂಪಲ್ ಬಾಯ್. ಅರೆ ಅಲ್ಲೇ ಕನೆಕ್ಟ್ ಆದ ಸರ್ತಿ ವೈಟ್ ಬಂದು ನಮ್ಮ ಅವನು ಸತ್ಯ ವೈಟ್ ತಿನ್ನಕೊಂಜಿ ರೂಲ್ಸ್ ಮಾಡ್ಕೊಂಡು ವೈಟ್ ಬಂದಪ್ಪಣ ಅನ್ಸುತ್ತೆ. ಅದೇ ಎಂಕಲ್ ಅಂಚೆನೆ ಆಗ್ಬೋದು. ನೀವು ಬಂದು ಮಾಡ್ಬೇಕು ವೈಟ್. ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜಾನ್ವಿ ಸಿಸ್. ನಿಮ್ದು ಕಾಫಿ ಆಯ್ತಾ, ಟೀ ಆಯ್ತಾ, ಬೂಸ್ಟ್ ಆಯ್ತಾ, ಹಾರ್ಲಿಕ್ಸ್ ಆಯ್ತಾ, ಯಾವುದು ಕುಡಿದ್ರಿ, ಏನು ತಿಂದ್ರಿ? ನಮ್ಮ ಹತ್ರ ಮಾತಾಡಿ ಜಾನ್ವಿ ಸಿಸ್. ಕೋಪವಾ ನೋಡಿ. ಸಿಂಪಲ್ ಬಾಯ್ ಜಾನ್ವಿ ಸಿಸ್ ಕನೆಕ್ಟ್ ಅಲ್ಲೇ ಇದು. ಜಾನ್ವಿ ಸಿಸ್ ನಮ್ಮ ಅಮ್ಮನಿಲ್ಲಿ ಕಟೀಲ್ಗೆ. ಜಾನ್ವಿ ಸಿಸ್ನ ನಮ್ಮ ಊರ್ದಾರಿ. ಜಾನ್ವಿ ಸಿಸ್ ನಮ್ಮ ಊರ್ದಾರು. ಅಮ್ಮನಿಲ್ಲಿ ಕಟೀಲ್ಗೆ ಆರು ಮಾತ್ರ ಇಟ್ಕೊಂಡು ಧಾರವಾಡ. ಬಟ್ ಕುಂಭಮೇಳ ಉಳ್ಳೇರು ವಾ ಬಟ್ಟಿ ಮೇರ್ ಬಟ್ ಜಾನ್ವಿ ಭಟ್. ನೀರು ದೋಸೆ ಹರೇ ಕೃಷ್ಣ ಬನ್ನೊಂದುಳ್ಳೇರು. ನೀರು ದೋಸೆಗೆ ಜಾನ್ವಿ ಸಿಸ್ಗೆ ನೀರು ದೋಸೆಗೆ ಅಂದೇ ಸಿಂಪಲ್ ಇರೇದಾದೆ ತಿಂದರೆ. ಗುರುಕುದಾದೆ ತಿಂದರೆ ಗುರು ತಿಂದ್ರೇನೆ ತಿಂತು ಜಾನ್. ಬಂಗಾರದಲ್ಲಿ ಬೊಂಬೆ ಮಾಡಿದ ಇಲ್ಲ ಮಾರ್ರೆ. ಕುಂಭಮೇಳಕ್ಕೆ ಹೋಗಲಿಲ್ಲ. ಅಲೆ ಕುಂಭಮೇಳ ಪೋತುಜೇರಿಗೆ ಕುಂಭಮೇಳಕ್ಕೆ ಹೋಗಲಿಲ್ಲ ಅಂತೆ ಸಿಂಪಲ್ ಬಾಯ್. ನಮ್ಮ ಜಾನ್ವಿ ಸಿಸ್ ಕುಂಭಮೇಳಕ್ಕೆ ಹೋಗಲಿಲ್ಲ. ನಾನು ಕೂಡ ಹೋಗಲಿಲ್ಲ ಕುಂಭಮೇಳಕ್ಕೆ. ಚಾ ಪರಿಯ ಪಣದಲ್ಲೇರು ತಿಂದ್ರೆದಾದ ತಿನ್ಯಾರು ಸಿಂಪಲ್ ಬಾಯ್. ಚಾ ಪರಿಯಾರು ಗೊತ್ತು ತಿಂದರೆ. ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ. ಕಜಿಪು ಸಾಂಬಾರ್ ಎಂತದ ಕಜಿಪು ಸಾಂಬಾರ್ ದಾಯ್ ಮಾರೆ. ಕಜಿಪು ಸಾಂಬಾರ್ ಮಧ್ಯಾಹ್ನಗ ಈರು ಪೋದು ಬರ್ತಾರೆ ಸಿಂಪಲ್ ಬಾಯ್. ಈರು ಪೋದು ಬರ್ತಾರೆ ಏನಂದುಲ್ಲೇರು ಜಾನ್ವಿ ಸಿಸ್ ಆರು ಪೋತು ಜೇರಿ. ಯಾರು ಚರ್ಮುರಿ ಯಾರನ್ನ ಚರ್ಮುರಿ ಸ್ಟಾಲ್ ಇತ್ತಂಗೆ ಅವಳು ಚರ್ಮುರಿ ಮಲ್ಪನ ಸ್ಟಾಲ್ ದಿದ್ದಿತ್ತೇರಿಗೆ ಯಾರವಳು ಕುಂಭಮೇಳರು ಹೆಂಚಿನ ಬೇರೆ ಗೊತ್ತು ನೇರಿಗೆ ಭಯಂಕರ ಬೇರೆ ಅವಳು ಚರ್ಮುರಿಗೆ ಮೇರ್ಲ ಸಿಂಪಲ್ ಬಾಯ್ಲ ಮೇರೆ ಪುರ್ಸೊತ್ತಿಜ್ಜವಳು ಮಲ್ತು ಕೊರ್ರೆ. ಹರೇ ಕೃಷ್ಣ ಅಂತ ಸಪೋರ್ಟಿಂಗ್ ಮೆಸೇಜಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಸೂಪರ್ ಮಸ್ತ್ ಆತೆ ಪನ್ನೊಂದುಲ್ಲೇರು ಅಂದು ಈರು ಬೋಡ್ತಿನ ಪಲ್ಲೆ ವಾಟರ್ ಕೊರ್ಪಣ್ಣೆ ಆರು ಕಡಪುರುವೇರು ಬಕ್ಕ ಅವ್ರು ಮೊಕಲ್ಡ ಪುರ ಜೊಮ್ಯಾಟೊ ತಗೊಂಡ ಪುರ ಆರನೇ ಚರ್ಮುರಿ ಇಪ್ಪುಂಡು. ಪ್ಲೇಟ್ ಯಾನ್ ದಾಯಿ ತೆಕ್ಕೊಡಿ ಯಾನ್ ಅಡೆ ಬೈದಿನ ಹೆಚ್ಚಿ ಪ್ಲೇಟ್ ತೆಕ್ಕು ಜಾನ್ ದಾಯಿ ತೆಕ್ಕೊಡು. ಪ್ಲೇಟ್ ದಕ್ಕುನ್ ಮಕ್ಕ ಬೇರೆ ಯೂಸ್ ಅಂತೂ ಪ್ಲೇಟ್ ಕೊಡ್ತೀನಿ ಅದೇ ಪ್ಲೇಟ್ ದಾಯಿ ಕೊಡ್ಪ ಲೋಟೆ ಕೊಪ್ಪನದು ಯೂಸ್ ಅಂತೂ ಲೋಟ ಅವು ದಕ್ಕು ನಾಳೆ ತೆಕ್ಕು ನೋಡಿ ಬೆಕ್ಕರೆ ಚರ್ಮುರಿ ಎಡ್ಡೆ ಮಲ್ದಿರ ಈ ಕಾರಣನೇ ಅಲೆ ನೇರ್ನ ತಿಂತೇರಿಗೆ ಅಲೆ ಆರು ಗುರುಶೆಟ್ಟಿಲ್ಲ ಚರ್ಮುರಿ ತಿಂತೇರಿಗೆ ತುಲೆ ಗುರುಶೆಟ್ಟಿ ಚರ್ಮುರಿ ತಿಂತೇರಿಗೆ ತುಲೆ ಅದಕ್ಕೆ ಭಾರಿ ಶೋಕ ಆಗ್ತದೆ. ನೇಮ್ ಬನ್ನೋರಿಗೆ ಎಲ್ಲ ನೇಮ್ ಸಿಂಪಲ್ ಬಾಯ್ ಡ್ರೀಮ್ ಬಾಯ್ ಪೂರ ಏತು ಬಾಯ್ಲ್ ಉಂಟು ಪೂರ ಆರ್ಲನೇ ನೇಮ್. ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜಾನ್ವಿ ಭಟ್ ಅವರು. ವಾಟ್ ಈಸ್ ಯುವರ್ ನೇಮ್ ಸಿಂಪಲ್ ಬಾಯ್?
ಸಿಂಪಲ್ ಬಾಯ್ ಬೇಜಾರಾಂಡ ಸಿಂಪಲ್ ಬಾಯ್ ಚರ್ಮುರಿದ ವಿಷಯ ದಿತ್ತೀನಿ ಸಿಂಪಲ್ ಬಾಯ್ ಬೇಜಾರ ಜಾತಿ ಸಿಂಪಲ್ ಬಾಯ್ ಹಾಯ್ ಜಗದೀಶ್ ಅವರು ಬಂದರು. ಹಾಯ್ ಜಗದೀಶ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಜೊಮ್ಯಾಟೊ, ಸ್ವಿಗ್ಗಿ, ಅಮೆಜಾನ್, ಮೀಶೋ ಟೂಲ ತಿಕ್ಕಂಡ ಎನ್ನ ಚುರುಮುರಿ ಅಂದು ಬೊಕ ಈ ರಾತ್ರಿ ಫೇಮಸ್ ಅತ ಮಾರ್ರೆ ಬೇಜಾರಾಂಡ್ ಅಂದ. ಸಾರಿ 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 ಗುರು ಶೆಟ್ಟಿ ಸರ್ ಡನ್ ಅಂತ ಹೇಳ್ತಾ ಇದ್ದಾರೆ. ಸಾರಿ ಸಿಂಪಲ್ ಬಾಯ್, ನನ್ನ ಚರ್ಮುರಿದೆ ಬೊಚ್ಚಿ ವಿಷಯ. ಗುರು ಶೆಟ್ಟಿ ಚರ್ಮುರಿ ಬೊಚ್ಚಿ ನಾನು ದೆಪ್ಪೊಚ್ಚಿ ವಿಷಯ ದೆಪ್ಪೊಚ್ಚಿ ಅರೆ ಬೇಜಾರಾಂಡ್ ಅವೇ ಜಾನ್ವಿ ಬಟ್ಟಿಗೆ ಇತ್ತೆ ಕಟಿಲ್ಡು ದುಪ್ಪುನ ಇತ್ತೆ ಕಟಿಲ್ಡು ಇಜ್ಜಿರಾರ್ ಇತ್ತೆ ಕಂಡನಿಲ್ಲ ಡುಲ್ಲೇರಾನ್ ಇತ್ತೆ ದೂರಲ್ಲೇರು. ಹೈ ಜಗ್ಗಣ್ಣ ಜಗ್ಗಣ್ಣ ನಮಸ್ತೆ ಬಂದಿಲ್ಲೇರು 18 ಲೈಕ್ ಡನ್. ಓಕೆ ಓಕೆ ಜಗದೀಶ್ ಅವರೇ, ಜಗದೀಶ್ ಅವರೇ ನೀವು ನೋಡಿ ಇಲ್ಲಿ ಸಿಂಪಲ್ ಬಾಯ್ ಇದ್ದಾರೆ, ನಮ್ಮದು ಜಾನ್ವಿ ಭಟ್ ಇದ್ದಾರೆ, ಮತ್ತು ಗುರು ಶೆಟ್ಟಿ ಇದ್ದಾರೆ, ಮತ್ತು ಜಗ್ಗಣ್ಣ ಇದ್ದಾರೆ. ಎಲ್ಲರಿಗೂ ನೀವು ಕನೆಕ್ಟ್ ಆಗಿ ಆಯಿತಾ. ಕನೆಕ್ಟ್ ಆಗದಿದ್ದರೆ ಕನೆಕ್ಟ್ ಆಗಿ ಅವರ ಚಾನಲ್ಗೆ ಹೋಗಿ ವಿಡಿಯೋಗೆ ಒಂದು ಕಮೆಂಟ್ ಮಾಡಿಬಿಡಿ. ಮತ್ತು ಶಾರ್ಟಿಗೆ ಆದರೆ 3 ಶಾರ್ಟಿಗೆ ಕಮೆಂಟ್ ಮಾಡಿಬಿಡಿ. ವೀಡಿಯೋಗಾದರೆ ವೀಡಿಯೋಗೆ ಕಮೆಂಟ್ ಮಾಡಿ ಒಂದು ಅವರಿಗೆ ಗಿಫ್ಟ್ ಕೊಟ್ಟು ಬನ್ನಿ ಆಯಿತಾ. ಲೈಕ್ ಎಲ್ಲ ಕೊರೊಚ್ಚಿ ದಾಯ ಮಾರ್ರೆ ಕೊರ್ಚಿ ಕೊರೊಚ್ಚಿ ಮಲ್ಲೆಜ್ಜಿ ಲೈಕ್ ಕೊರೊಚ್ಚಿ ಪೂರೆಲ್ಲ ಬತ್ತು ಕೊಡಲಿ. ಲೈಕ್ ಕೊಟ್ಟರೆ ಕೊಡೋದು ಯಾರು ಹೋಗ್ಲಿಕ್ಕಿಲ್ಲ ಇಲ್ಲಿಂದ ಆಯಿತಾ. ಲೈಕ್ ಕೊಡೋದಿದ್ರೆ ಯಾರು ಹೋಗ್ಲಿಕ್ಕಿಲ್ಲ. ಭಟ್ರೆ ಹರೇ ಕೃಷ್ಣನ ಉಂತಲೆ ಕಾಂಡೆ ಕಾಂಡೆ ದೇವಿಯನ್ನ ಪುದರಿ ಎಂಚ ಗೆಪ್ಪೊಚ್ಚಿ ಎಂಚ ದೆಪ್ಪೊಚ್ಚಿ ಅವು ಸಪೋರ್ಟಿಂಗ್ ಮೆಸೇಜ್. ಹರೇ ಕೃಷ್ಣ ಪಂಡ ಎಡ್ಡೆ ಗೊತ್ತುಂಡೆ. ಹರೇ ಕೃಷ್ಣ ಹರೇ ರಾಮ ಪಂಡ ಎಡ್ಡೆ. ಓಕೆ ಅಕ್ಕ ಬೇಲೆ ಉಂಡು ಬಕ್ಕ ಬರ್ಪೆ. ಸಿಂಪಲ್ ಬಾಯ್ ಬೇಜಾರಿದ್ದದ್ದು ಸಿಂಪಲ್ ಬಾಯ್ ಚರ್ಮುರಿದ ಇದು ಬೇಜಾರನ್ನು ಮಂಡ ಎಂಗಳು ಟಾಪಿಕ್ ಇದೆ ಪೂಜವು. ಓಕೆ ಸಿಂಪಲ್ ಬಾಯ್ ಕಂದು ಪೋಲಿದ ಆದ ವಿಷಯ. ಜರ್ನಾಸ್ ಕಿಚನ್ ಅವ್ರು ಬಂದರು 18 ಲೈಕ್. ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಮೈ ಲೈವ್ ಜರ್ನಸಿಸ್. ಹರೇ ಕೃಷ್ಣ 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 ಹರೇ ಹರೇ ಬೇಜಾರಿಜ್ಜಿ ಮಾರಾಯ್ತಿ. ಓಕೆ ಓಕೆ ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ ಸಿಂಪಲ್ ಬಾಯ್. ಹೋಗಿ ಬನ್ನಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ಹೋಗಿ ಹೊರ ದೇವೇರು ನಮ್ಮ ಪುದರಿಲೆತ್ತುಂಡ ಅಂಡು ಬೊಕ್ಕ ರಾಮ ರಾಮ ಸತ್ಯ ಛೇ ಸತ್ಯ ಹೇ ಅಂದಂದು ರಾಮ್ ರಾಮ್ ಸತ್ಯ ಹೇ ಪನೊಲಿ ರಾಮ ರಾಮ ಕೃಷ್ಣ ಕೃಷ್ಣ ಪನೊಲಿ ಎಡ್ಡೆನೆ ನಮ್ಮತ್ತೆ ರಾಮ ರಾಮ ಕೃಷ್ಣ ಕೃಷ್ಣ ಲೆಪ್ಪತ್ತೆ ರಾಮ 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 ಮನ್ಪವು ನೂತ್ತೆನ್ಮ ಸರಿ ಪನ್ನೆಕ್ ಸರಿ ಸಮಾಪುಣ್ಗೆ ಗೊತ್ತುಂಡಿ ರಾಮ 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 ಮನ್ಪತಿ. ಶ್ರೀರಾಮ ಜಯ ಜಯ ರಾಮ ಮಂಡ ನಮ್ಮ ನೂತ್ತೆನ್ಮ ಸಲ ಪನ್ಲ ಕಾಪುಂಡೆವು. ನಮ್ಮ ಒಯ್ಜಿನ ಓಳು 100 ಸಲ ಪನ್ಪ ಟೀಚರ್ ಒಂದ. ಅಯ್ಯೋ ಎಂತ ಸ್ಟೂಡೆಂಟ್ ಇವುಗಳು ಎಲ್ಲ, ಎಂತ ಸಿಂಪಲ್ ಬಾಯ್. ಹೋಗಿ ಬಾ ಹೋಗು. ಕೃಷ್ಣ ನಾಯಕ್ ಬಂದು ಶುಭೋದಯ ಅಂತ ಹೇಳ್ತಾ ಇದ್ದೀರಾ. ಹಾಯ್ ಕೃಷ್ಣ ನಾಯಕ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಮತ್ತೆ ನೀವು ಎಲ್ಲಿಯವರು ಕೃಷ್ಣ ಅವರೇ? ಕೃಷ್ಣ ನಾಯಕ್ ಅವರೇ ನಮ್ಮ ಕುಡ್ಲದಾರೆ. ಜಾನ್ವಿ ಭಟ್ ಅವರು ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ನಾಯಕ್ ಅವರೇ ನೀವು ಎಲ್ಲಿಯವರು? ಊರು ಯಾವುದು ನಿಮ್ಮದು? ಕೋಯಿ ಐಸಿ ಕೋಯಿ ಬಾತ್ ಮುಜಸೆ ಕಹೋ. ಉತ್ತರ ಕನ್ನಡ ಅಂತ ಹೇಳ್ತಾ ಇದ್ದಾರೆ ನೋಡಿ. ಉತ್ತರ ಕನ್ನಡದಿಂದ ನಮ್ಮ ಕೃಷ್ಣ ನಾಯಕ್ ಅವರು ನಮ್ಮ ಲೈವಿಗೆ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ವೆಲ್ಕಮ್ ಟು ಮೈ ಲೈವ್ ಕೃಷ್ಣ ನಾಯಕ್ ಅವರೇ. ನೋಡಿ ಇಲ್ಲಿ ನಮ್ಮ ಜಾನ್ವಿ ಭಟ್ ಇದ್ದಾರೆ, ಗುರು ಶೆಟ್ಟಿ ಇದ್ದಾರೆ. ಇವರಿಗೆಲ್ಲ ಕನೆಕ್ಟ್ ಆಗಿ ಒಂದು ಸ್ಕೂಲ್ ಲೈವ್ ಪಂದೇ ಗೊತ್ತಾಪುಜಿ ಯಾನು ಕಾಂಡೆ ಗೊತ್ತಾಪುಜಿ ಹೆಚ್ಚಾತುಜಿ ಗುರು. ಒಂದು ಕೆಲವರಿಗೆ ಒಂದು ಶಾಲೆ ಗೊತ್ತಂಡೆ, ಶಾಲೆ ಪಂಡಕ್ಲಿಗೆ ತುಳು ಕಲ್ಪೋಡ್ಗೆ ಟೀಚರ್ ಕಕ್ಕು. ಇದು ಸಿಂಪಲ್ ಬಾಯ್ ಉಂಟಲ್ಲ ತುಂಬ ಜೋರಿದು ಸಿಂಪಲ್ ಬಾಯ್. ಎಂತ ಸಿಂಪಲ್ ಬಾಯ್ ಎಂತ ನೀನು ಮನೆಯಲ್ಲೆಲ್ಲ ಮಾಡಿ ಬರಬೇಕು ಆಯ್ತಾ. ನೀನು ಹೊಟ್ಟೆ ನೋವಾದರೆ ಬರಬಾರ್ದು ಇಲ್ಲಿ, ಮತ್ತೆ ಬರಬೇಕೆಲ್ಲ ಆಯಿತಾ. ಬಾಯ್ ಓಕೆ ಬಾಯ್ ಸಿಂಪಲ್ ಬಾಯ್. ಥ್ಯಾಂಕ್ ಯು ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೃಷ್ಣ ನಾಯಕ್ ಅವರು. ಥ್ಯಾಂಕ್ ಯು ಕೃಷ್ಣ ನಾಯಕ್ ಅವರೇ, ಥ್ಯಾಂಕ್ ಯು ಸೋ ಮಚ್.
ಜಾನ್ವಿ ಅವರೇ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಜಾನ್ವಿ ಸಿಸ್ ನಿಮಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ನಮ್ಮದು ಕೃಷ್ಣ ನಾಯಕ್ ಅವರೇ ಸಿಂಪಲ್ ಬಾಯ್ ನಗ್ತಾ ಇದ್ದಾರೆ. ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ 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 ಹರೇ ಹರೇ. ಇಲ್ಲಡು ಒಂಜಿ ಐಕ್ ಟಾಯ್ಲೆಟ್ ಕಟ್ಟೋಡು ಬನ್ನಿ ಅಂದು ಮೇ ಸಿಂಪಲ್ ಬಾಯ್ ಟಾಯ್ಲೆಟ್ ಇಚ್ಚಿಲ್ಲಡು. ಎಂತ ಮಾರ ತುಲಿ ಎಂತೆಂಥ ಸ್ಟೂಡೆಂಟ್ಗಳಿದ್ದಾರೆ ನೋಡಿ. ನಾನು ಹೇಳುದು ಎಲ್ಲ ಮುಗಿಸಿಕೊಂಡು ಬರಬೇಕು ನೀವು ಬರುವಾಗ ಅಂತ. ಲಕ್ಕಿ ಯಾರನ್ನು ಬರ್ತೀರಿ 21 ಬರೋದಿಲ್ಲೇರು. ನಮಸ್ತೆ ಬರೋದಿಲ್ಲೇರು. ಹರೇ ಕೃಷ್ಣ ಬರೋದಿಲ್ಲೇರು. ಆಯ್ ಲಕ್ಕಿ ಬ್ರೋ ಎಂಚೊಲ್ಲರೆ ಹಿಮಾಲಯ ದೇಪ ಬತ್ತೀನಿ ಅಡ್ಡ ಬೂರೊಚ್ಚಿ ಲಕ್ಕದ ಉಂತುಲೆ ಅಡ್ಡ ಬೂರ್ ರೆಜ್ಜಿ ಮೂಲು ಸರ್ತ ಉಂತುದು ಪಾತಿರ್ಲಿ ಇದೇ ಲಕ್ಕಿ ಬ್ರೋ ಮೂತುಲೆ ಜಾನ್ವಿ ಸಿಸ್ಸುಲ್ಲೇರು ಇದೇ ಗುರ್ತೊಂಡೆ ತುಲೆ ಮಾತೇನಲ್ಲ ಬಕ್ಕ ಕೃಷ್ಣ ನಾಯಕುಲ್ಲೇರು ಬಕ್ಕ ನಮ್ಮ ಗುರು ಶೆಟ್ಟಿ ಇಲ್ಲೇರು. ಸಿಂಪಲ್ ಬಾಯ್ ಪೋಯೇರ ನಮ್ಮ ಮನೆ ಕಕ್ಕುಸಿಲ್ಲ ಗುಡ್ಡೆ ಹೋಗುದು. ಎಂತ ನೀನು ಯಾವ ಶತಮಾನದಲ್ಲಿ ಇದ್ದೀಯಾ ಸಿಂಪಲ್ ಬಾಯ್? ಕಕ್ಕುಸಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಧರ್ಮಕ್ಕೆ ಕಕ್ಕುಸ್ ಕಟ್ಟಿಸ್ಕೊಡುದಿಲ್ವಾ ಮಾರಾಯ? ಎಂತ ನೀವೆಲ್ಲ ಇದು ಅಪ್ಲಿಕೇಶನ್ ಹಾಕ್ಲಿಲ್ವಾ? ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಅಂತಂತೆ. ನಾನು ಚಿಕ್ಕ ಸ್ಟೂಡೆಂಟ್ಗೆ ನಮ್ಮಲ್ಲಿ ಹೌದೌದು ನೀವು ಸ್ಟೂಡೆಂಟ್ ಗೊತ್ತಾಯ್ತು ನನಗೆ. ಹರೇ ಕೃಷ್ಣ ಹೆಂಗೆ ಪೂರ ಜನತ ಗುರ್ತ ಉಂಟು ಹೌದಲ್ಲ. ನೀವು ಹಿಮಾಲಯದಲ್ಲಿದ್ದವರಲ್ಲ, ನಿಮಗೆ ದಿವ್ಯ ದೃಷ್ಟಿ ಇದೆ, ಅದಕ್ಕೆಲ್ಲರದು ಗುರ್ತು ಉಂಟಲ್ಲ. ಓಂ ನಮ ಶಿವಾಯ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೃಷ್ಣ ನಾಯಕ್ ಅವರು. ಸ್ವಚ್ಛ ಭಾರತ ಮತ್ತೆ ಸ್ವಚ್ಛ ಭಾರತ ನೋಡಿ ಅವರಿಗಾದ್ರೂ ಜಾನ್ವಿ ಸಿಸ್ ಆದ್ರೂ ಗೊತ್ತುಂಟು ಸ್ವಚ್ಛ ಭಾರತ. ಸಿಂಪಲ್ ಬಾಯ್ ಹೋದ್ರೂ ಕಾಣಬೇಕು ಜಾನ್ವಿ ಸಿಸ್. ಓಂ ನಮ ಶಿವಾಯ ಅಂತ ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ನಾಯಕ್ ಅವರೇ. ಓಂ ನಮ ಶಿವಾಯ. ಟೀಚರ್ ಪಿಂಕ್. ಓ ಸಿಂಪಲ್ ಬಾಯ್ ನೀವು ಹೋಗಿ, ಸಿಂಪಲ್ ಬಾಯ್ ಹೋಗಿ ಬನ್ನಿ ಸಿಂಪಲ್ ಬಾಯ್. ಇದು ಇನ್ನು ನಾನು ಕ್ಲಾಸ್ ಇಲ್ಲ, ಇನ್ನು ಕ್ಲಾಸ್ ಈಗ ಬಿಡ್ತಾ ಇದ್ದೀರಿ. ಕ್ಲಾಸ್ ಈಗ ರಜೆ ಆಯಿತಾ. ಮನೆಗೆ ಹೋಗಿ ಸಿಂಪಲ್ ಬಾಯ್ ಮನೆಗೆ ಹೋಗಿ ಬನ್ನಿ. ರಜೆ ಇವತ್ತು, ಕ್ಲಾಸ್ ಇಲ್ಲ, ತುಳು ಕ್ಲಾಸ್ ಇಲ್ಲ ಇವತ್ತು. ಯಾನ್ ರಪ್ಪ ಟೀಚರ್ ಗುಲಾಬಿ ಕೊಡ್ದು ಬರ್ತೆ. ಈ ಆಂಜೋ ಗುಲಾಬಿ ಕೊಡ್ದು ಟೀಚರ್ ಗಿಡಪ್ಪ ನಾನೇ ಮೇರೆ ಅರುಣ್ ಗುಲಾಬಿ ಕೊಡ್ದು ಟೀಚರ್ನ ಗಿಡ ಪೋರನ್ನು ಮಾಡಿದ. ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಟಾಟಾ ಸಿಂಪಲ್ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಎಂಚಿನ ಬೋಡಿ ಹೆಂಗ್ ಗೊತ್ತುಜ್ಜಿ ಮಾರ್ರೆ ಇಲ್ಲ ಸಿಂಪಲ್ ಬಾಯ್ನ. ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳ್ತಾ ಇದ್ದಾರೆ. ನಮ್ಮದು ಜಾನ್ವಿ ಭಟ್ ಅವರು ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು ಜಾನ್ವಿ ಭಟ್ ಅವರೇ, ಥ್ಯಾಂಕ್ ಯು. ಶಾಲೆಗೆ ಇವತ್ತು ರಜೆ ಕೊಟ್ಟಿದ್ದೇನೆ ಆಯಿತಾ ಸಿಂಪಲ್ ಬಾಯ್. ನೀನು ಮನೆಗೆ ಹೋಗು ಆಯಿತಾ, ಮತ್ತೆ ಬಾ ಸಂಜೆ ಬಾ 5 ಗಂಟೆಗೆ. ಲಕ್ಕಿ ಅವರು ಹೂಗುಚ್ಛವನ್ನು ಕೊಡ್ತಾ ಇದ್ದಾರೆ. ಯಾರಿಗೆ ಹೂಗುಚ್ಛ ಕೊಡೋದು? ಟಾಟಾ ಭಟ್ ಅಂತ ಹೇಳ್ತಾ ಇದ್ದಾರೆ. ಜಾನ್ವಿ ಭಟ್ ಟಾಟಾ ಅಂತ ಹೇಳ್ತಾ ಇದ್ದಾರೆ ನಿಮಗೆ. ಹರೇ ಕೃಷ್ಣ ಅಂತ ಇದ್ದಾರೆ. ಲಕ್ಕಿ ನಿಮ್ಮ ಲಕ್ಕಿ ನನ್ನ ಲಕ್ಕಿ ಸ್ಕೂಲಿಗೆ ಹೋಗಿದ್ದಾನೆ. ನನ್ನ ಮಗ ಲಕ್ಕಿ ಸ್ಕೂಲಿಗೆ ಹೋಗಿದ್ದಾನೆ. ಆಯಿತು ಟೀಚರ್ ಅಂತ ಹೇಳ್ತಿದ್ದೆ. ಹೋಗು ಇವತ್ತು ನಿನ್ನ ರಜೆ ಆಯಿತಾ. ಅವನು ಕಿಚ್ಚ ಕೂಡ ಹೋದ್ರು ಗೊತ್ತಲ್ಲ, ಕಿಚ್ಚ ಬಾಸ್ ಕೂಡ ಹೋದ್ರು ರಜೆ. ಅವರಿಗೆ ಕೂಡ ರಜೆ ಕೊಟ್ಟಿದ್ದೇವೆ ಆಯಿತಾ. ಮತ್ತು ಸಂಜೆ ದಿವ್ಯ ಸಿಸ್ ಬರ್ತಾರೆ, ಹಿಂದಿ ಟೀಚರ್ ಬರ್ತಾರೆ ಆಯಿತಾ. ಆಗ ಬನ್ನಿ. ಉಡುಪಿ ಸಿಸ್ ಬಂದರು, ನಮ್ಮದು ಲೈಕ್ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಥ್ಯಾಂಕ್ ಯು ಉಡುಪಿ ಸಿಸ್. ಪಿಂಕಿ ಟಾಟಾ ಪಿಂಕಿ ಏರಿ ಮಾರ್ರೆ ಟಾಟಾ ಒಂದು. ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಲಕ್ಕಿಯರು ಟೀಚರ್ಗೆ ರಜೆ ಇಜ್ಜಿ ರಜೆ ಕೊಡ್ತೆ. ಟೀಚರ್ಗೆ ರಜೆ ಇಜ್ಜಿ ಮಾರ್ರೆ, ಟೀಚರ್ಗೆ ಬೇರೆ ಉಂಡು. ನಾನೈತೆ ನೋಟ್ಸ್ ಪೂರ ತಿದ್ದೋಚ್ಚೆ ಟೀಚರ್. ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಹರೇ. ನಮ್ಮದು ಜಾನ್ವಿ ಸಿಸ್ ಅವರು ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು ಜಾನ್ವಿ ಸಿಸ್ ಥ್ಯಾಂಕ್ ಯು. ನಮ್ಮದು ಕೃಷ್ಣ ನಾಯಕ್ ಅವರು ಹೋದ್ರಾ? ಜಾನ್ವಿ ಸಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಗುರು ಶೆಟ್ಟಿ ಹೋದ್ರಾ? ಅಂಚ ಗುಲಾಬಿ ಕೊಡ್ದು ರಪ್ಪ ಬರ್ಪೆ ಪೋಲೆ ಗುಲಾಬಿ ಕೊಡ್ದು ಬಲ್ಲಿ ಪೋಲೆ ಇಂಕ್ ಪಂಡ್ರೆ ಹಾಪುಜಿ ರಪ್ಪ ಬರ್ಪು ಜರ ಕೊಡ್ಲಿ ಪೂಲ್ ಗುಲಾಬಿ ಕೊಡ್ದು ಬಲ್ಲಿ. ಅಂಗಡಿ ಓಪನ್ ಆಡ ಗುಲಾಬಿ ತಂದ್ರೆ. ಪಿಂಕಿ ಯಾಕೆ ನನ್ನ ಬಗ್ಗೆ ಟೀಚರ್ ಮಾಡ್ತೀರ? ಚಾಡಿ ಹೇಳೋದು ದಾರಿಯಲ್ಲಿ ಸಿಗು. ಇಲ್ಲ ಇಲ್ಲಿ ಪಿಂಕಿ ಇಲ್ಲ ಆಯಿತಾ. ಪಿಂಕಿಯನ್ನು ಬಿಟ್ಟಿದ್ದೇನೆ ಇವತ್ತು ಪಿಂಕಿಗೆ ರಜೆ ಮತ್ತು ಪಿಂಕಿಗೆ ರಜೆ, ಎಲ್ಲರಿಗೂ ರಜೆ ಇವತ್ತು ಆಯಿತಾ. ನೀನು ಕೂಡ ಹೋಗು ಮನೆಗೆ ಸಿಂಪಲ್ ಬಾಯ್.
ನೀನು ಹೋಗ್ತೀನಿ ಅದು ಎಲ್ಲರಿಗೂ ಬಾಯಿ ಮಾಡ್ತಿದ್ಯವ ಆಯ್ತಾ. ಶಾಲೆಗೆ ಬಂದ್ರೆ ನೀವು ಕುತ್ಕೊಳ್ಳೋದಿಲ್ಲ ಮಾರ್ರೆ. ಶಾಲೆಗೆ ಸುಮ್ಮನೆ ಇನ್ನು ರಜೆ ಕೊಡುವ ಶಾಲೆಗೆ ಸಮ್ಮರಲ್ಲಿ, ಸಮ್ಮರ್ ವೆಕೇಶನ್ ಸ್ಟಾರ್ಟ್ ಆಯ್ತಾ. ಜಾನ್ವಿ ಭಟ್ ಅವರು ಸಪೋರ್ಟಿಂಗ್ ಮೆಸೇಜ್ ಇಲ್ಲ, ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ, ಥ್ಯಾಂಕ್ ಯು. ಇಲ್ಲಿ ಪಿಂಕಿ ಇಲ್ಲ, ನಿಮಗಿಂತ ಮುಂಚೆನೆ ಇದ್ರು. ಹೌದು, ಹೋದ್ರು ಪಿಂಕಿ ಹೋದ್ರು. ಟೀಚರ್ ಪಿಂಕಿ ನನಗೆ ಎಂತ ಸಿಂಪಲ್ ಬಾಯ್, ಅದೆಲ್ಲ ರಜೆ ಕೊಡ್ತೀರಿ, ಅದಕ್ಕೆ ನಾನು ನಿಮಗೆ ರಜೆ ಕೊಟ್ಟದ್ದು ಬೇಡ, ಕ್ಲಾಸ್ ಬೇಡ, ಕ್ಯಾನ್ಸಲ್ ಕ್ಯಾನ್ಸಲ್. ಟೀಚರ್ ಹತ್ರ ಎಲ್ಲ ಹೇಳಿಕ್ಕಿಲ್ಲ ಅದೆಲ್ಲ ಆಯ್ತಾ. ಅರ್ಧ ಹಾಕು ಅದನ್ನು ಲೆಟರನ್ನು, ಓಕೆ. ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ ನಮ್ಮ ಜಾನ್ವಿ ಸಿಸ್. ಅಲ್ಲ ಮಾರ್ರೆ, ನೀವು ಇಷ್ಟೇನಾ ಕ್ಲಾಸ್ ಮಾರ್ರೆ? ಹೌದು ಸಾಕು ಜಾನ್ವಿ ಸಿಸ್, ಎಂತ ಕ್ಲಾಸ್ ಇವರೆಲ್ಲ ಎಂತೆಂತ ಹೇಳುದು, ಬಂದು ಹೇಗೆ ಕ್ಲಾಸ್ ಬೇಡ, ಸಾಕು. ನನಗೆ ಕೂಡ ಸಾಕಾಗಿ ಹೋಗಿದೆ ಕ್ಲಾಸ್. ನನಗೆ ನಾನು ಟೀಚರ್ ಅಂತವೇ ಆಗೋದಿಲ್ಲ ಇಲ್ಲಿ. ನಾನು ಶಾಲೆಗೆ ಬರೋದಿಲ್ಲ, ನಾನು ಕೆಲಸಕ್ಕೆ ಹೋಗ್ತೇವೆ. ಹೋಗು ಕೆಲಸಕ್ಕೆ ಹೋಗು, ನೀನು ಚಿಕ್ಕವಲ್ಲಲ್ಲ, ಹೋಗು ನೀನು ಕೆಲಸಕ್ಕೆ ಮಾಡಿ ಬಾ ಆಯಿತಾ. ಕೆಲಸ ಮಾಡಿ ಬಾ, ಈಗ ರಜೆ ಕೊಟ್ಟಿದ್ದೀನಲ್ಲ ಸಮ್ಮರಲ್ಲಿ, ಕೆಲಸ ಮಾಡಿ ಬಾ ಮತ್ತೆ ಬಾ ಆಯಿತಾ. ನಾನು ಮಳೆಗಾಲದಲ್ಲಿ ಶಾಲೆ ಸ್ಟಾರ್ಟ್ ಮಾಡ್ತೇನೆ, ಆಗ ಬಾ, ನಾನು ಕೆಲಸಕ್ಕೆ ಹೋಗ್ತೇನೆ. ಇದು ಶಾಲೆ ಭಯಂಕರ ಮಾರೆ, ಭಯಂಕರ. ಮತ್ತೆ ಎಂತ ಮಾಡುವುದು, ಈ ಸ್ಟೂಡೆಂಟ್ ಅವರು ಟೀಚರ್ಗಿಂತ ಜೋರಿದ್ದಾರೆ, ಎಂತ ಮಾಡಲಿಕ್ಕಾಗೋದಿಲ್ಲ ಮಾರ್ರೆ. ಟೀಚರ ಮಾತೇ ಕೇಳುವುದಿಲ್ಲ ಅವರು. ಈ ಸಿಂಪಲ್ ಬಾಯನ್ನು ಲಾಸ್ಟ್ ಬೆಂಚಲ್ಲಿ ಕುತ್ಕೊಳ್ಳಿಸ್ಬೇಕು, ಆಗ ಸರಿ ಆಗ್ತದೆ. ಅದೆಲ್ಲ ಅವರು ದೊಡ್ಡವರಿದ್ದಾರೆ. ಅರೇ ದಬ್ಬೆ ಅಂತ ಹೇಳ್ತಾ ಇದ್ದಾರೆ, ನಮ್ಮ ಬಾಲ ಕಾರ್ಮಿಕ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಬಾಲ ಕಾರ್ಮಿಕ ಸಿಂಪಲ್ ಬಾಯ್. ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ, 4 ಜನ ಇದ್ದಾರೆ. ಯಾರಾದರೂ ಮೆಸೇಜ್ ಹಾಕಿ ಹ್ಯಾಪಿ ಟೀಚರ್ಸ್ ಡೇ ಅಂತ. ಎಲ್ಲಿ ಟೀಚರ್ಸ್ ಡೇ? ಅದು ಸೆಪ್ಟೆಂಬರಲ್ಲಿ ಟೀಚರ್ಸ್ ಡೇ. ಈಗ ಯಾವ ಟೀಚರ್ಸ್ ಡೇ? ಈಗ ಟೀಚರ್ಸ್ ಡೇ ಇಲ್ಲ, ಬೇಡ ನನಗೆ ಟೀಚರ್ಸ್ ಡೇ ಬೇಡ. ಸಪೋರ್ಟಿಂಗ್ ಅಲ್ಲಿದ್ದಾರೆ ನಮ್ಮದು ಜಾನ್ವಿ ಸಿಸ್ಸು. ನೋಡಿ ಕಮೆಂಟ್ ಮಾಡಿ ಯಾರೆಲ್ಲ ಇದ್ದೀರಾ. ಹ್ಯಾಪಿ ಚಿಲ್ಡ್ರನ್ಸ್ ಡೇಯಾ? ಚಿಲ್ಡ್ರನ್ಸ್ ಡೇ ಆಯಿತಾ? ನೋಡಿ ಜಾನ್ವಿ ಅವರು ಹೇಳ್ತಾ ಇದ್ದಾರೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ, ಎಲ್ಲರಿಗೂ ಚಿಲ್ಡ್ರನ್ಸ್ ಡೇಯ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ ನಮ್ಮದು. ನಾನು ಕಾರ್ಮಿಕ, ನನಗೆ ಬಾಲ ಇಲ್ಲ, ಹೇಗೆ ಬಾಲ ಕಾರ್ಮಿಕ ಆಗಿದೆ ಮುಖ್ಯೋಪಾಧ್ಯಾಯರೇ. ಬಟ್ ಹೌದೌದು, ಪ್ರಿನ್ಸಿಪಾಲ್ ಆಯಿತಾ ನೀವು ಜಾನ್ವಿ ಸಿಸ್, ನೀವು ಪ್ರಿನ್ಸಿಪಾಲ್ ಈಗ ಮುಖ್ಯೋಪಾಧ್ಯಾಯರು. ನೋಡಿ ನೀವು ಅವರಿಗೆ ಹೇಳಿದ್ರಲ್ಲ, ಅವರು ಹೇಳ್ತಾರೆ ಅವರಿಗೆ ಬಾಲ ಇಲ್ಲ ಅಂತ, ಹೇಗೆ ಬಾಲ ಕಾರ್ಮಿಕ ಆಗೋದು ಅಂತ ಹೇಳ್ತಾರೆ. ಹೌದೌದು, ನೀವು ಉತ್ತರ ಮಾಡಿ ಆಯಿತಾ, ಉತ್ತರ ಕೊಡಿ. ಹಾಗಾದರೆ ಸರಿ ಅಂತ ಹೇಳಿದರು ನಮ್ಮದು ಅನಿಲನ್ನೇ ಬರ್ತೀರಿ ಕೂಡ. ಅನಿಲನ್ನ ಹಾಯ್ ಆಂಡ ಬೆಲೆ ಅನಿಲನ್ನ ನನಯಾನ ಅಂತೆ ಪೋಪಿನ ನನಗೆ 5 ನಿಮಿಷ ಒಳ್ಳೆ ಬಕ್ಕ ಹೋಗುದು. ನಾವು ಕೂಡ 10 ನಿಮಿಷ ಒಳ್ಳೆ, 10 ನಿಮಿಷ ಒಳ್ಳೆ ಏನು ಮುಂಚೆ ಬಣ್ಣ ಲೇಟ್ ಆತನದ 10 ನಿಮಿಷ ಒಳ್ಳೆ ಅಷ್ಟೇ, 1 ಗಂಟೆ ಕಂಪ್ಲೀಟ್ ಆಗ್ಬಿಡೋದು. ನಮ್ಮದು ಜಾನ್ವಿ ಸಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಥ್ಯಾಂಕ್ ಯು. ಜಾನ್ವಿ ಭಟ್ರೆ ಚಾ ಪರಿಹಾರ ಪಂದಕ್ಕೇನೊಂದು ಇದು ಜಾನ್ವಿ ಸಿಸ್ ಚಾ ಪರಿಹಾರಗೆ ಓ ದೇವದಾದ ಸಿಂಪಲ್ ಬೇಲೆ ಬಾಕಿಂಡ ಬೇಲೆ ಮಲ್ಪಲೆ ಸಿಂಪಲ್. ನಾನು ರಜೆ ಕೊಟ್ಟಿದ್ದೇನಲ್ಲ, ಇನ್ನು ಬೇಲೆ ಮಾಡಿ ಆಯಿತಾ. ನಿಮ್ದಾಯ್ತಾ ಅಂತ ಕೇಳ್ತಾ ಇದ್ದಾರೆ ಜಾನ್ವಿ ಸಿಸ್ಗೇನೊಂದು ನಾಳೆ ಎಂದು ಅನಿಲನ್ನ. ಸಿಂಪಲ್ ನಮಸ್ತೆ ಪನೊಂದುಲ್ಲೆ ಸಿಂಪಲ್ ನಮಸ್ತೆಗೆ ಗುರು ಉಳ್ಳರಯ್ಯ ಗುರು ಪೋಯರ. ಹರೇ ಕೃಷ್ಣ ಪನೊಂದುಲ್ಲೇರು ನಮ್ಮ ಜಾನ್ವಿ ಸಿಸ್ ಸಪೋರ್ಟಿಂಗ್ ಉಳ್ಳೇರು. ಬಾನೆ ಬಾನೆ ಚಂದದ ಚೆಂದುಡಿ ಇನ್ನು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಸಿಂಪಲ್ ಹೋದ್ರು, ಅವರಿಗೆ ಕೆಲಸ ಉಂಟಂತೆ, ಹೋದ್ರು ಅವ್ರು ಗೊತ್ತಿಲ್ಲ, ಮತ್ತೆ ಬರ್ಬೋದು ಇನ್ನು.
ಬೇಲೆಗೆ, ಹೌದು ಬೇಲೆಗೆ ಹೋದ್ರಂತೆ, ಕೆಲಸ ಉಂಟಂತೆ. ನಮ್ಮ ಅನಿಲ್ ಸುವರ್ಣ ಅವರು ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ, ಜಾನ್ವಿ ಅವರು ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು. ಬೇಲೆಗೆ ಹೋದ್ರ ಅಂತ ಭಟ್ರೆ ಒಲ್ಪ ಊರು ಭಟ್ರಿನ ಊರು ಅಲ್ಪ ಪನ್ನೇರಿಗೆ ಜಗದಲ್ಲಿರುವ ಹುಚ್ಚರಲ್ಲಿ ನಾನೊಬ್ಬ. ಮಾನಸ ಸರೋವರ ಹರೇ ಕೃಷ್ಣ. ಸಂಜೆ ಬೈದಿದ್ದೀರಿ ಆರು ಬತ್ತ ಪೋಯಿರಿ, ಬಿಸಿ ಚೂರು ಬಿಸಿ ಉಳ್ಳೆ ಬಂದು ಪೋಯಿರು. ಈ ಇನ್ಸ್ಪೈರಿಂಗ್ ವರ್ಲ್ಡ್ ಹಾಯ್ ಬಂದಿರಿ. ನಮ್ಮ ಶಾಲಿನಿ ಸಿಸ್ ಬರೋದಿಲ್ಲೇರು, ಶಾಲಿನಿ ಸಿಸ್ ಕೋಡೆ ಬರ್ರಿ ಆಯ್ತು ಲೈವ್ ಸಿಸ್ ಕೋಡೆ ಚೂರು ಬಿಸಿ ಇತ್ತೇವೆ, ಬೇಜಾರು ಮಲ್ಪೋಚಿ. ಧಾರವಾಡ ತುಳು ಬರ್ಕೊಂಡೆ. ಹಾಂ ಯಾನ್ ಕಲ್ಪೈನರಿಗೆ ಜಾನ್ವಿ ಸಿಸ್ದು ತುಳು ಆರು ಮುಂದೆ ಬತ್ತು ಕಲ್ತೀರಿ, ಲೈವ್ಗೆ ಬತ್ತು ಕಲ್ತೀನಿ. ಅದು ತುಳು ಪಾತಿರ್ಲಿ ನನ್ನ ತುಳು ಪಾತಿರ್ಲಿ ಅಡ್ಡ ಆರು ಪಾತಿರ್ಲಿ. ಹಾಯ್ ಜಾನ್ವಿ ಸಿಸ್ ಬಂದ್ರೆ ನಮ್ಮ ಶಾಲಿನಿ ಸಿಸ್. ಹೌದು ನಾನು ಸೂಪರ್ ಉಳ್ಳೆ ಅಂತ ಹೇಳ್ತಾ ಇದ್ದಾರೆ ಶಾಲಿನಿ ಸಿಸ್. ನಮಸ್ತೆ ಪನಂದುಲ್ಲೇರು. ಜಾನ್ವಿ ಸಿಸ್ ಹಾಯ್ ಪನಂದುಲ್ಲೇರು. ಮೇರೆ ಶಾಲಿನಿ ಸಿಸ್ ಬೆಲೆ ಗೊತ್ತಿದ್ದಾರೆ. ರಜನಾ ಟೀಚರ್ ಸೂಪರ್ ಇತ್ತುಂಡು ಅಂದಂದು ಸೂಪರ್ ಇತ್ತಲ್ಲ ಅದೇ ಆರಿತ್ತೆ ಬರ್ತಿರೋದೆ. ಹೌದು ಆಯ್ಸ್ ಇನ್ಸ್ಪೈರಿಂಗ್ ಅಂತ ಹೇಳ್ತಾ ಇದ್ದಾರೆ. ಜಾನ್ವಿ ಸಿಸ್ ಎಂಚೊಲ್ಲರು. ಜಾನ್ವಿ ಸಿಸ್ ಎನ್ನ ವಿಡಿಯೋ ತೂಲೆ ಇತ್ತೆ ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ಇರೆಗ ಈತ ಬಗ್ಗೆ ಮಸ್ತ್ ನಾಲೆಜ್ ಉಂಡು. ಜಾನ್ವಿ ಸಿಸ್ ಇನ್ಸ್ಪೈರಿಂಗ್ ವರ್ಲ್ಡ್ದಾರ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೇವೆ. ಯಾನ್ ತುಪ್ಪಿನ ಬರ್ಚತೆ ಇನ್ಸ್ಪೈರಿಂಗ್ ಶಾಲಿನಿ ಸಿಸ್ ಯಾನ್ ತುಪ್ಪಿನ ಬರ್ಚತೆ ಇಂಕ ನಾಲೆಜ್ ಇಜ್ಜಿ ಆಯ್ತಾ. ಬೊಯ್ತ ಬಗ್ಗೆ ಪಾಡ್ದಾರ ಪಲ್ಲೆ ದೇವರ ಬಗ್ಗೆನಾ. ಓಕೆ ಓಕೆ ಪನ್ನಮುಲ್ಲೇರು. ಇಲ್ಲ ತೂಲೆ ಪ್ಲೀಸ್ ಮನದುಲ್ಲೇರ. ತುಪ್ಪ 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 ನೋಡುತ್ತೇವೆ ನಾವು, ಮತ್ತೆ ನೋಡುತ್ತೇವೆ. ನಮ್ಮದು ಲೈವ್ ಎಲ್ಲ ಮುಗಿದ ನಂತರ, ಸ್ವಲ್ಪ ಬೇಲೆ ಎಲ್ಲ ಆದ ನಂತರ, ಸ್ವಲ್ಪ ಎಲ್ಲ ಬಾಕಿ ಉಂಟು ಕೆಲಸ ಎಲ್ಲ, ಯಾವುದು ಕೆಲಸ ಆಗಲಿಲ್ಲ ಆದ ನಂತರ ನಿಮ್ಮ ವಿಡಿಯೋವನ್ನು ನೋಡುವಂಥವರಾಗುತ್ತೇವೆ ನಾವು. ಧರ್ಮದ ಬಗ್ಗೆಯಾ? ಓಕೆ ಓಕೆ ಎಲ್ಲ ನೋಡಿ ಅಂತ ಹೇಳ್ತಾ ಇದ್ದಾರೆ. ಹೌದೌದು ನೋಡ್ತೇವೆ. ಯಾನ್ ಚೂರು ಬಿಸಿ ಉಳ್ಳೆ, ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ ಪಂದ್ರೆ. ಓಕೆ ಓಕೆ ಶಾಲಿನಿ ಸಿಸ್ ಓಕೆ ಥ್ಯಾಂಕ್ ಯು. ಇದು ಬರ್ತದೆ ಇಂಗ್ಲೀಷ್ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು. ಅಂಚೆ ನಮ್ಮ ಸಿಂಪಲ್ ಬಾಯ್ಗಳ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತೀನಿ ಬತ್ತ. ಅಂಚೆ ನಮ್ಮ ಗುರು ಶೆಟ್ಟಿಗಳ ಥ್ಯಾಂಕ್ ಯು. ಅಂಚೆ ಕೃಷ್ಣ ನಾಯಕ್ಲ ಥ್ಯಾಂಕ್ ಯು. ಮಾತಿರ್ಲ ಥ್ಯಾಂಕ್ ಯು ಪಂದ್ರೆ. ಅಂಚೆ ನಮ್ಮ ಜಗ್ಗಣ್ಣಗ್ಲ ಥ್ಯಾಂಕ್ ಯು. ಆರ್ಲ ಪೋಯಿರ ಜಗ್ಗಣ್ಣಗ್ಲ ಥ್ಯಾಂಕ್ ಯು. ಮಾತಿರ್ಲಿ ಏರು ಕೊರೆನ ಲೈವ್ ಬರ್ತಿರಕ್ಲಿ ಮಾತಿರ್ಲ ಥ್ಯಾಂಕ್ ಯು. ಮಕ್ಕ ಬಕ ಇರ್ತೀರಿ ಚೇತನ್ ಅಪ್ಪು ಬಕ್ಕ ನಮ್ಮ ಅನಿಲ್ ಅಣ್ಣೆ ಬಕ್ಕ ಜಾನ್ವಿ ಸಿಸ್ ಮಾತಿರಿಗ್ಲ ಬಕ್ಕ ರಾಜ್ ಕಿರಸೋಯಿ ಎಂಚಿನ ದಾರ್ಜ್ ಅರೆಗ್ಲ ಬಕ್ಕ ಜೀನಾಸ್ ಕಿಚನ್ ಅರೆಗ್ಲ ಪೂರೆಗ್ಲ ಥ್ಯಾಂಕ್ ಯು. ಜಾನ್ವಿ ಭಟ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ನೀ ಅನಿಲ್ ಅಣ್ಣ ನನ್ನನ್ನು ಒಂಚೂರು ಫಾಸ್ಟ್ ಮೆಸೇಜ್ ಪಾಡಲಿ. ಕೋಡೆ ಹೆಂಗೆ ಕೋಡೆ ಅನ್ನು ಬೈಯ ಲೈವ್ ಮಾಡ್ತಿದ್ದೆ 1 ಗಂಟೆ 1 ಕಾಲದ ಲೈವ್ ಮಾಡಿದೆ ಬೈಯಾಡು ಹೆಂಗೆ ಖಾಲಿ 2 ಮಿನಿಟ್ ಮಾತ್ರ ತಿಕ್ಕಿನಿ ಆಯ್ತಾ. ಪೂರ ಲೆಸ್ ಆಗ್ತದ ಅದನ್ನು ಗೊತ್ತು ಜಿಂಕ್ 2 ಮಿನಿಟ್ ಮಾತ್ರ ತಿಕ್ಕಿನಿ 1 ಗಂಟೆ ಆವ್ರೇಜ್ ಡ್ಯೂರೇಷನ್ ಇತ್ತನತೆ. ಅವು ಭಾರಿ ಕಮ್ಮಿ ತಿಕ್ಕದನು 1 ಗಂಟೆಗೆ ಮಾಡ್ತೀನಿ ಎನಿತು ಓಡೇದು. ಯಾನ್ ಮಲ್ಪುಜಿ ಲೈವ್ ಮಲ್ಪುಜರ ತಾನೆ ಅಂಡಿ ಜಾನ್ವಿ ಭಟ್ ಅವರು ಸಪೋರ್ಟಿಂಗ್ ಮಾಡಿದ್ದಾರೆ. ಎನ್ನ ಸಂಡೆಗೆ ಹಾಕುಜಿ ಮಲ್ಲೆಜಿ ಸಂಡೆಗೆ ಆಯ್ಜಿದ ಈ ರಾಯ ಪಕ್ಕ ಮಲ್ಪಲೆ ಮಲ್ಲೆ ಪಕ್ಕ ಶೇಪನೊಂದುಲ್ಲೇರು ದಾದಾಂಡು ಜಾನ್ವಿ ಭಟ್ ಅವೇ ಕೋಡೆದತೆ ಅಂದಿ ಕೋಡೆದನ್ನೆಲ್ಲ ಒಂದಿಟ್ಟು ಕಾಲಿ ನಮ್ಮ 1 ಕಾಲು ಗಂಟೆ ಮಲ್ದತೆ ಖಾಲಿ 2 ಮಿನಿಟ್ ಮಾತ್ರ ದೊಚ್ಕೊಂಡು
ಇಂಜಿನಂದು ಗೊತ್ತುಜ್ಜಿ ಅವಾರು ಪಂಡೆರದ ಅಕ್ಕ ಒಂದು ವೈಟ್ ಸ್ಪಾಮ್ ಮೆಸೇಜ್ ಅಂಚನ ಅಂದು ಗೊತ್ತುಜ್ಜಿ ಡೌಟಿಂಗ್. ಸಂತೋಷ್ ಟಿ ಡಿ ಲಾಗ್ಸ್ ಅವರು ಬಂದರು. ಹಾಯ್ ಸಂತೋಷ್ ಅವರೇ, ವೆಲ್ಕಮ್ ಟು ಮೈ ಲೈವ್. ನಮಸ್ತೆ. ನಿಮ್ಮ ಊರು ಯಾವುದು ಸಂತೋಷ್ ಅವರೇ? ಕನ್ನಡ ಬರ್ತದಾ? ಜಗ್ಗು ಚಾನಲ್ ಬರ್ತಾರೆ. ಹಾಯ್ ಅನಿಲ್ ಬಂದರೆ ಜಗ್ಗಣೆ ಬತ್ತೀರಿ ಜಗ್ಗಣೆ ಬತ್ತೀರು. ನನ್ನ ಲೈವ್ಗೆ ಒಂದು ಲೈಕ್ ಕೊಡಿ. ಹೌದು, ಒಂದು ಲೈಕ್ ಕೊಡಿ. ಯಾರೆಲ್ಲ ಕೊಡಲಿಲ್ಲ ಕೊಟ್ಟು ಬಿಡಿ ಆಯಿತಾ ಲೈಕ್. ಬಾಯ್ ಆಲ್ ಅಂತ ಹೇಳ್ತೀರಿ. ಟಾಟಾ ಅಂದರೆ ಬಾಯ್ ಜಗ್ಗಣ್ಣ. ಥ್ಯಾಂಕ್ ಯು ಸೋ ಮಚ್. ಇರ್ ಮೀದು ಪೂರ ಬರ್ತದೆ ಇಂಗ್ಲೀಷ್ ಸಪೋರ್ಟ್ ಮಾಡ್ತೀನಿ ಈಗ. ಥ್ಯಾಂಕ್ ಯು ಜಗ್ಗಣ್ಣ, ಥ್ಯಾಂಕ್ ಯು ಸೋ ಮಚ್. ಅಂಚ ಈರ್ನ ಲೈವ್ ಇತ್ತನೆಗ್ಲೆ ರಪ್ಪೊಂಜಿ ಪಲ್ಲೆ ಹೋವಣ್ಣ ಒಂದಿಟ್ಟು ಕಾಂಡ್ರೆಡ್ ಬೈ ಮಟ್ಟ ಲೈವ್ ಬರ್ಪೋಂದುಪ್ಪ ಅವಳೊಂಜಿ ಬರ್ತದೆ ಇಂಗ್ಲೇ ತೆರಿಪಲೆ ಲೈವ್ ಉಂಡೊಂದಿರು ನಾವೇ. ಹರೇ ಕೃಷ್ಣ ಅಂತ ಹೇಳ್ತಿದ್ದಾರೆ. ನಮ್ಮದು ಅನಿಲ್ ಸುವರ್ಣ ಕೂಡ ಟಾಟಾ ಅಂತ ಮಾಡ್ತಾ ಇದ್ದಾರೆ. ಅನಿಲ್ ಸುವರ್ಣ ಟಾಟಾ ಮಾಡ್ತಂದಿಲ್ಲೇರು. ಜಾನ್ವಿ ಭಟ್ ಹರೇ ಕೃಷ್ಣ ಅಂತ ಹೇಳ್ತಿದ್ದಾರೆ. ನಮ್ಮ ಇವರು ಹೋದ್ರ ಸಂತೋಷ್ ಟಿ. ನಮ್ಮದು ಊರು ತುಳುನಾಡು, ಮಂಗಳೂರು. ಹೌದಾ? ತುಳು ಬರ್ತದಲ್ಲ ನಿಮಗೆ? ಓಕೆ. ತುಳು ಬರ್ತದೆ ಆದರೆ ಮತ್ತು ಕೂಡ ಒಳ್ಳೆಯದು. ನಾವು ಒಂದೇ ಭಾಷೆಯಲ್ಲಿ ಮಾತಾಡ್ಬೋದು. ಜಗ ಮರೆಸೋ ಅನುಸರಿಸೋ ಹೊಸತನದ ಸ್ನೇಹಿತೆ, ನೀ ಜೊತೆಗಿರಲು ಹೃದಯಗಳು ಹಾಡಿತೆ. ಸರಸಮಯ ಪದಗಳ ಸಾಲು ಸಾಲು ಕವನವಾಗಿದೆ. ಹರೇ ಕೃಷ್ಣ. ಇತ್ತೇನೆ ಲೇಟ್ ಕುಲ್ಲಿನ ದಾಯ ಲೇಟ್ ಕುಲ್ಲಿನಿ ನಾನು ನೈಟ್ ಫ್ರೀ. ಓಕೆ ಓಲು ಲೇಟು ಕುಲ್ಲಿನಿ ಊರು ಬರೋದಿಲ್ಲಾರ. ಈಗಿನ ವಾಯ್ಸ್ ಮಸ್ತ್ ಅಂದೆ. ಥ್ಯಾಂಕ್ ಯು. ಕರಕೇಂಡ ಪರಪರಕೇಂಡ ಎಂಡು ಮಲ್ಪೊಲಿ ಅಂದ ಆಂಡ 10 ನಿಮಿಷ ಆಂಡ 15 ಒಡಿಗೆ ನಾನು ಹೆಣ್ಮ ಕಾಲೇಗೆ ಬೈದೀನಿ 1 ಗಂಟೆದ ಬರ್ಚ ಮಾರ್ರೆ. ಇರು ಮೆಸೇಜ್ ಪಾಡ್ಲೆ ಅವು ಅಮ್ಮನ ಆಶೀರ್ವಾದ ಅವು ಪಾಡ್ಲಿ ಬಕ್ಕ ಎಂಡು ಮಲ್ಪೆ. ಉಡುಪಿ ನಾಯಕ್ ನೈಸ್ ಸಾಂಗ್ ಬಂದಿಲ್ಲ. ಓಕೆ ಏನಂದಿತ್ತಾರ ಉಡುಪಿ ಸಿಸ್. ಥ್ಯಾಂಕ್ ಯು. ನಿಮ್ಮದು ಊರು ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ನಂದಿಲ್ಲಿ ಮಂಗಳೂರು ಅವರು. ನಾವೆಲ್ಲ ಇಲ್ಲಿ ಎಲ್ಲರೂ ಮಂಗಳೂರಿನವರೇ. ಅನಿಲ್ ಸಪೋರ್ಟಿಂಗ್ ಮೆಸೇಜ್ಗಳು ಪಾಡ್ಲೆ ಅಂತೆ ಪಾಡ್ದು ಬಿಡ್ಲಿ. ಸಪೋರ್ಟಿಂಗ್ ಮೆಸೇಜ್ ಪಾಡ್ದು ಬಕ್ಕ ಪೋಲೆ ಅನಿಲ್ ಬಕ್ಕ ಎಂಡು ಬಂದ್ಪೆ ಅಪ್ಪಗೆ ಎಂಡ ತುಕ ಪೋಡದ ಪೂರ ಪೋತಿನ ತಿಕ್ಕುಣ ತುಕ. ಓಕೆ ಅಂತ ಹೇಳ್ತಾ ಇದ್ದಾರೆ ಸಂತೋಷ್. ನೋಡಿ ಸಂತೋಷ್ ಅವ್ರು, ನಿಮ್ಗೆ ಯಾರಿಗಾದರೂ ಕನೆಕ್ಟ್ ಆಗಲಿಕ್ಕಿದ್ರೆ ಹಾಗೆ ಮತ್ತು ನಾನು ಲೈವ್ ಎಂಡ್ ಮಾಡ್ತೇನೆ. ಅದಕ್ಕೆ ಹೇಳಿದ್ದು. ಇದ್ದರೆ ನಾನು ನಿಲ್ತೇನೆ ಸ್ವಲ್ಪ ಒಂದು 5 ನಿಮಿಷ ನಿಮಗೆ ಕನೆಕ್ಟ್ ಆಗಲಿಕ್ಕಿದ್ರೆ. ಹಾರ್ಲಿಕ್ಸ್ ಕುಡಿದರೆ ಹಾಟ್ ಆಗುತ್ತಾರೆ, ಬಾರ್ಮಿಟದಿಂದ ಆಗುತ್ತಾರೆ ಬಾಕ್ಸರ್. ನಮ್ಮ ತುಳುನಾಡ ಚಾಪರ್ನೆದ ನಮ್ಮ ತುಳುನಾಡ ಟೀಯಲ್ಲಿದೆ ತಾಕತ್ತು. ಬಲೆ ಚಾಪರ್ಕ ಮಾತೆಲ್ಲ. ಬಲೆ ಚಾಪರ್ಕ ತಂಡದಿಂದ ನಮ್ಮ ಅನಿಲ್ ಸುವರ್ಣ ಅವರು ಹೇಳ್ತಾ ಇದ್ದಾರೆ ಚಾಪರ್ಕ ಅಂತ. ಚಾಪರ್ಕ. ಸಂತೋಷ್, ಭರಣಿ ಉತ್ಸವಕ್ಕೆ ಹೋಗಿದ್ದೀರಾ? ಅದೆಲ್ಲಿ ಭರಣಿ ಉತ್ಸವ? ನನಗೆ ಗೊತ್ತಿಲ್ಲ. ಮಂಗಳೂರಲ್ಲಿಯಾ? ನೀ ಅನಿಲಣ್ಣ ಭರಣಿ ಉತ್ಸವ ಹೋಲಿ. ಅನಿಲಣ್ಣ ಭರಣಿ ಉತ್ಸವ ಹೋಳು ಹೆಂಗೆ ಗೊತ್ತುಜ್ಜೋ ಹೋಳು ಇಲ್ಲವ ನನಗೆ ಗೊತ್ತಿಲ್ಲ ಭರಣಿ ಉತ್ಸವ ಎಲ್ಲಿ ಅಂತ. ಉಡುಪಿ ಸಿಸ್ ಪೂರ ಅಂದಿಯೇ ದಾದೆ ಅಂದಿಯೇ ಉಡುಪಿ ಸಿಸ್ ಉತ್ಸವ ಭರಣಿ ಉತ್ಸವ ಉಂಡೆ ಉಡುಪಿ ಸಿಸ್. ಜಾನಿ ಸಿಸ್ಗೆ ಗೊತ್ತುಂಟಾ ಭರಣಿ ಉತ್ಸವ? ನನಗೆ ಗೊತ್ತಿಲ್ಲ ಮಾರೆ ಯಾವುದಕ್ಕೆ ಭರಣಿ ಉತ್ಸವ ಅಂತ ಹೇಳ್ತಾರೆ ಅಂತ. ಮಂಗಳೂರಲ್ಲಿ ಇದೆಯಾ? ಎಂಕುಲ ಗೊತ್ತುಜ್ಜಿ. ಅವು ಹೆಂಗೆ ಗೊತ್ತುಜ್ಜಿ? ಆ ಉಡುಪಿ ಸಿಸ್ ಗೊತ್ತುಂಡೆ ನಿಕಲ್ ನಂಚುಂಡೆ. ಜಾನ್ವಿ ಸಿಸ್ ನಿಮಗೆ ಗೊತ್ತುಂಟಾ ಭರಣಿ ಉತ್ಸವ ಅಂದರೆ? ಪುತ್ತೂರು ಜಾತ್ರೆ ಅಂತ ಹೇಳಿದವರು ನಿಮಗೆ. ಉಳ್ಳಾಲ ಇಲ್ಲ ನಾನು ಹೋಗಲಿಲ್ಲ, ಉಳ್ಳಾಲಕ್ಕೆ ಹೋಗಲಿಲ್ಲ. ನಮ್ಗೆ ತುಂಬ ದೂರ ಉಂಟು, ಅದು ನಮಗೆ ದೂರ ಆಗ್ತದೆ ಉಳ್ಳಾಲ ದೂರ ಆಗ್ತದೆ. ನಿಮ್ಮದು ಉಳ್ಳಾಲವಾ ಸಂತೋಷ್ ಅವರೇ? ನಿಮ್ಮದು ಉಳ್ಳಾಲವಾ? ನಮಗೆ ದೂರ ಉಂಟುಲ್ಲ, ನನಗೆ ಅಲ್ಲಿದು ಗೊತ್ತಿಲ್ಲ ಜಾತ್ರೆದು ಭರಣಿ ಉತ್ಸವದು ಗೊತ್ತಿಲ್ಲ. ನಾನು ಹೋಗಲೇ ಇಲ್ಲ ಇಷ್ಟರವರೆಗೆ, ಮತ್ತು ಗೊತ್ತು ಕೂಡ ಇಲ್ಲ ನನಗೆ ಭರಣಿ ಉತ್ಸವ ಅಂದರೆ ಎಲ್ಲಿದು, ಅದು ಯಾವ ದೇವಸ್ಥಾನದಲ್ಲಿ, ಅದೆಲ್ಲ ಗೊತ್ತಿಲ್ಲ.
ಓಕೆ ಬಾಯ್. ನಿಮಗೆ ಕನೆಕ್ಟ್ ಆಗಲಿಕ್ಕೆ ಇಲ್ಲ ಅಲ್ಲ ಸಂತೋಷ್ ಅವರೇ? ನಮ್ಮದು ತಲಪಾಡಿ, ಹೌದಾ? ಅಂದರೆ ಅನಿಲನ ಮೇಲೆ ತಲಪಾಡಿದಾರಿಗೆ ಸಂತೋಷನ್ನೇ ಗುರ್ತೊಂಡೆ ತೂಲೆಯವರ ನೋಡಿ, ಅನಿಲನ್ನ ಇದ್ದಾರೆ, ಅವರು ಕೂಡ ನಮ್ಮ ಕುಡ್ಲದವರೇ, ಅವರಿಗೆ ಕೂಡ ಕನೆಕ್ಟ್ ಆಗಿ ಆಯಿತಾ. ಓಕೆ ಬಾಯ್ ಅಂತ ಹೇಳ್ತಿದ್ದೆ ನಾನು ಎಲ್ಲರಿಗೂ. ಲೈವಿಗೆ ಬಂದು ಸಪೋರ್ಟ್ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಬೈಯಡ್ ಅಂದರೆ ಸಂಜೆ 5 ಗಂಟೆಗೆ ಲೈವ್ ಉಂಟು, ಬಂದು ಸಪೋರ್ಟ್ ಮಾಡಿ ಆಯಿತಾ. ಉಳ್ಳಾಲ ಭಗವತಿ ಕ್ಷೇತ್ರ ಅಂತ ಹೇಳ್ತಿದ್ದೆ, ಹೌದಾ? ನಂಗೆ ಗೊತ್ತಿಲ್ಲ, ನಾನು ಹೋಗಲಿಲ್ಲ ಅಲ್ಲಿಗೆ ಸಂತೋಷ್ ಅವರೇ, ಹೋಗಲಿಲ್ಲ. ಕೇಳ್ತೇನೆ ಯಾರ ಹತ್ರ ಆದರೂ, ಅವ್ರ ಹತ್ರ ಕೇಳ್ತೇನೆ ಆಯಿತಾ. ಸಂತೋಷ್ ಬ್ರೋ ಕನೆಕ್ಟ್ ಆಗಲಿ. ಸಂತೋಷ್ ಬ್ರೋ ನೀವು ಕನೆಕ್ಟ್ ಆಗಿದ್ದೀರಾ ನಮ್ಮದು ಅನಿಲ್ ಸುವರ್ಣ ಅವರಿಗೆ? ಅವರಿಗೊಂದು ಕನೆಕ್ಟ್ ಆಗದಿದ್ದರೆ ಅವರ ವೀಡಿಯೋಗೆ ಹೋಗಿ ಕಮೆಂಟ್ ಮಾಡಿ ಆಯಿತಾ. ಅವರಿಗೆ ಬೇಗ ಒಂದು 100 ಆಗಬೇಕು ರಪ್ಪ. ಈ ತೇತುಂಡಿ ಅನಿಲನ್ನ ಜಾನ್ವಿ ಸಿಸ್ ಥ್ಯಾಂಕ್ ಯು. ಉಡುಪಿ ಸಿಸ್ ಥ್ಯಾಂಕ್ ಯು. ಅವೇ ಮಾತೇರಿಲ್ಲ ಅದು ಸಪೋರ್ಟ್ ಇದೆ ನೀಕು ಬೈಯಾಡು ಬರ್ರೆ ಆಪಣ ತೂಲೆ ಮಾತೇರ್ಲ ಅವೇ ಬರ್ರೆ ಆಪಣ ತೂಲೆ ಬೈಯಾಡು ಬರ್ರೆ ಆಪಣ ಬದು ಸಪೋರ್ಟ್ ಮಲ್ಪಲೆ ಎಂಕ್ ಬಕ್ಕ. ಹರೇ ಕೃಷ್ಣ 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 ಬಕ್ಕ ನಿಕಲ ವೀಡಿಯೋ ತೂವರೆ ಟ್ರೈ ಮಲ್ಪೆ ಅವೇ. ಓಕೆ ಬಾಯ್ ಬಾಯ್ ಮಾತಿರ್ಲ. ಬಾಯ್ ಆಲ್. ಥ್ಯಾಂಕ್ ಯು ಎವ್ರಿ ಒನ್. ಅನಿಲನೆ ಪೋಯಿರಾ?